హాయ్ హాయ్ అన్న ఏం చల్లారు చా అండి లైక్ డన్ థ్యాంక్ యూ పుల్లరా ಚಾತುಜಿ ಅಂದೆ ಕೊಲ್ಪೆತ್ತಾರೆ ಇಲ್ಲಡೆಲ್ಲರ ಬೇಲೆ ತಲ್ಪೊಲ್ಲರ ಹೈಡ್ ಉಪ್ಪು ಓಕೆ 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 ರೆಡಿ ಅಣ್ಣ ರನ್ನಿಂಗ್ ಡುಲ್ಲ ಅಂದೆ ಶಶಾಂಕ್ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಟೀ ಆಯಿತಾ ನಿಮ್ಮದು ಹಾಂ ఏనండి వాష్రూమ్ పోరచ్చు అవును ఉండత్త సరులేరత్త ఇంకో సర్న సైన్ అవరే ಚೂರು ಬತ್ತೆ ಉಂತಲೆ ಸ್ವಲ್ಪ ಬಂದೆ ಇರಿ ಆಯಿತಾ ಒಂದು ನಿಮಿಷ ಬಂದೆ ಈಗ ಬಂದೆ ಕಮೆಂಟ್ ಹಾಕ್ತೀರಿ ಲೈಕ್ ಥ್ಯಾಂಕ್ ಯು ಆರ್ ಡಿ ಅಣ್ಣ
ಥ್ಯಾಂಕ್ ಯು ಆರ್ ಡಿ ಅಣ್ಣ. ಹೈಟ್ ಡುಪ್ಪ ಓಕೆ ಓಕೆ ಯಾಂಚೂರು ಪಿದೈಪುರ ಎತ್ತನು ಪೋದು ಬತ್ತ. ರವೀಂದ್ರ ಅಣ್ಣ ಓಲ್ ಮಾಯ ಆತೇರು. ರವೀಂದ್ರ ಅಣ್ಣ ಉಲ್ಲಾರ ಬಲೆ ಬಲೆ ಬಾರ್ ನೆರ್ಪಾರದ ಬಲೆ. ಸೌಮ್ಯ ಹಾಯ್ ಹಾಯ್ ಎಂಚಲ್ಲರ್ ಸೌಮ್ಯ ಲೈಕ್ ಕೊರಿಯರಾ ಥ್ಯಾಂಕ್ ಯು ಲೈಕ್ ಕೊರ್ನೇಕ್. ಚಾಪರಿಯಾರಾ ಒಡಬೋಯಾರು ಲೈಕ್ ಡನ್ ಅಕ್ಕ ಥ್ಯಾಂಕ್ ಯು ಸೌಮ್ಯ. ಚಾಂಡೀರ್ನಾ ಚಾಂಡ್ ಅಕ್ಕ ಅಂದೆ ದಾದಿ ತಿಂಡಿತ್ತಳು ಇರ್ನ ಕೋರಿ ಒಡೆ ಬೊತ್ತುಂಡು ಕೋರಿ ಇಂಡ ಕುಡ ಪುಚ್ಚಕೊಂಡ ಇರೆನ ಚಾಂಡ್ ಅಕ್ಕ ಎನ್ನ ಚಾ ಆತುಜಿ ಯಾನು ಡ್ಯೂಟಿ ತಲುಪಲ್ಲ ಚಾ ಆತುಜಿ. ವಿಶೇಷ ಬರ್ಸೊಂಡೆ ಇರ್ನ ಉರುಡು ಬತ್ತಿರು ರವೀಂದ್ರಣ್ಣ ಬತ್ತಿ ಕೋರಿ ಪುಚ್ಚ ತಿಂದಡ ಅಂದೆ ಹೆಂಗೆ ಗೊತ್ತಾಣೊಂದು ಲೈಕ್ ಬರ್ನಂಗನೆ ಒಂದು ಎಂಟ್ರಿ ನಮ್ಮ ರವೀಂದ್ರ ಅಣ್ಣಂದು ಬಾರಿ ಮಲ ಮಲ್ಲ ಪಾತಿರ್ವರ ಬಲ ಐತೆ ಇತ್ತೆ ಪಾತಿರ್ಲ ಅದಕ್ಕೆ ಪಾತಿರ್ಲಿ ತೆಲ್ಪಾರು ಕೂಡ ಸೌಮ್ಯಸಿ ಸಾಯಿ ಪನಂದಲೆ ಬರ್ಸ ಇಜ್ಜೆ ಅಕ್ಕ ಅಂದ ಮಲ ಮಲ್ಲ ಡೈಲಾಗ್ ಪೂರ ಬರೊಂದು ಇತ್ತಂಡು ಓಂಡು ಇತ್ತೆ ಬರಡ್ದಕ್ಕೆ. ಹಲೋ ರವೀಂದ್ರಣ್ಣ ಅಂತ ಹೇಳ್ತಿದ್ದಾರೆ ಸೌಮ್ಯ. ಎಲ್ಲಿ ಹೋದ್ರಿ ಇದ್ದೀರಾ? വെച്ച അത്തണ്ട് ഏറെ ಗಿರಗ വെച്ച ಅಂಡ ಚಪ್ಪೆ ನೀರು ಮೈತಲ್ಲ ಮಂಡೆ ಸರಿಯಾಪಾರ ಚಪ್ಪೆ ನೀರು ಉಂಡತ್ತೆ ಇದನ್ನ ಐಸ್ ಇಡ್ಕುಲ್ಲ ಐಸ್ ಇಡ್ ಬೆಚ್ಚಗೆ ರವೀಂದ್ರಣ್ಣ ಪಾಪ ಮುದ್ದು ಅಕ್ಕವನಂದ್ರೆ ಸೌಮ್ಯ. ರವೀಂದ್ರಣ್ಣ ಪಾಪನ ಯಾನ್ ಪಾಪನ ಸೌಮ್ಯ ಅವು ಪನ್ಲೆ ಫಸ್ಟ್. రవీంద్రనాథ్ పాప పని వచ్చి శాప తట్టుండు సౌమ్య శిస్వనంతలే పాప తట్టుండు అవి రవీంద్రనాథ్ పాప పని వచ్చి ಆರ್ಡಿ ಅಣ್ಣ ಕೂಕು ಪಾಪದವರಿಗೆ ಸಪೋರ್ಟ್ ಮಾಡಬೇಕು. ಯವ್ವ ದೇವ ನಕ್ಕೇಂಡ ಕುದುರೆಗೆ ಜ್ವರ ಬರು ಬಕ ಜೋಡ್ ದಕ್ಲು ಏರಿಗೆ ಏರ್ಗ್ಲೇ ಜೋಡ್ ದಕ್ಲು తెలిపంతలే
ರವೀಂದ್ರ ಅಣ್ಣ ಬೊಕ್ಕ ಈರು ಮಕ್ಕ ಅಂದ ರವೀಂದ್ರ ಅಣ್ಣನ ಪಾಪ ಬನ್ನು ಜನಗಂಡಲ ಪಾಪ ಪಂತೆ ಉಲ್ಲ ಕೆಲ ಅಯ್ಯೋ ದೇವ ಯಾನ್ ಎರಡು ದಾಯಿಕೆ ಎಣ್ಣೆ ಗೊತ್ತಂಡ ಈರೊಂದು ಕೋಡೆ ಪಂಡರತ ಐಕೇನಿ ಈ ಜನ ಉಂಡತ ಮಂಡೆ ಗೊಂಜಿ ಬಿಟ್ಟು ಪಾಡೋಡು ಗೊತ್ತಂಡ ದಂಟಿಡು ಸೌಮ್ಯ ದಾದೆ ಕಜಿಪಿ ಆರ್ಡಿ ಬ್ರೋ ಬತ್ತೆರಾ ಆರ್ಡಿ ಬ್ರೋ ಒಳ್ಳೆರ್ ಆರು ಡ್ರೈವಿಂಗ್ ಒಳ್ಳೆರ್ಕೆ ಡ್ರೈವಿಂಗ್ ಅಲ್ಲಿದ್ದಾರಂತೆ ಫಸ್ಟ್ ಬೈದನೇ ಆರ್ಡಿ ಅಣ್ಣ ನೆಕ್ಸ್ಟ್ ಬರ್ತನ ಶಶಾಂಕ್ ನೆಕ್ಸ್ಟ್ ಬರ್ತನ ಸೌಮ್ಯ ಲಾಸ್ಟ್ ಬರ್ತನ ರವೀಂದ್ರ ಅಣ್ಣ ಅದೇ ರವೀಂದ್ರ ಅಣ್ಣ ಅವರಿಗೆ ಎಚ್ಚರಿಕೆ ಲೇಟ್ ಅಲ್ಲೇ ನಮ್ಮನ್ನ ಮಂಜು ಅಕ್ಕ ಬರ್ತೀರ ಹಾಯ್ ಮಂಜು ಅಕ್ಕ ಎಂಚೊಲ್ಲರು ಭಾರಿ ಅಪರೂಪ ಇರು ದೂರ పోತೀನಿ ಗುಡ್ ಈವ್ನಿಂಗ್ ಪನೊಂದುಲ್ಲೇರು ಇರಗ್ಲ ಗುಡ್ ಈವ್ನಿಂಗ್ ದೂರ పోతాರಿಗೆ ಸುದ್ದಿ ಇಜ್ಜಿ ಅಗ್ಲೇನ್ ಮಾತ ಬೆಚ್ಚನೇರಿಡು ಮುರ್ಕದ್ದೆಪ್ಪು ಫಸ್ಟ್ ಇರೇನು ಮುರ್ಕದ್ದೆಪ್ಪು ಕೋರಿ ಕಜಿಪು ಅಂದೆ ಇರೆಗ್ ದಿನಲ್ಲ ಕೋರಿಯ ಮಂಜು ಸಿಸ್ ಹಾಯ್ ಪನೊಂದುಲ್ಲೇರು ರವೀಂದ್ರ ಅಣ್ಣ ಚಾ ಪರಿಯರೆ ಚಾ ಇಜ್ಜಿ ಅಕ್ಕ ಇರ್ನಾಡ ಇರೇನೊಂಜಿ ಏತ್ ನಾಡ್ನಿ ಮರನೆಂಜಿ ಮೇರ್ನ ಲೈವ್ ಇಡ್ ತಿಕ್ಕ್ಯಾರ ಇಡ್ ದೂರ పోతారు ಇರೆ ಲೈವ್ ಮಲ್ಪರ್ದಾನೆ ಅಂದೆ ಮಂಜು ಅಕ್ಕ ಇಡ್ ದಾಯಿಗಿಂಚ ಮಲ್ಪುನ್ ಪನ್ನೆ తెలిపిందిలే సంతే ತುಲೆ ಸೌಮ್ಯ ತಿಳಿಪು ಪಾಡ್ಲಾರಿಗೆ ದೂರಲ ಪೋತು ಮುದ್ದು ತಂಗಿ ಮೂಲೆ ಉಲ್ಲ ಇರ್ನ ಲೈವ್ಲ ಇಜ್ಜಿ ಇರ್ಲ ಇಜ್ಜಾರು ಉಲ್ಲೆ ಮನ್ಪಾರು ದಾಲ ಇಜ್ಜಿ ವಿಡಿಯೋಲ ಇಜ್ಜಿ ಅನ್ನಾಡ್ನವಿ ಮರನೆಂಜಿ ಹರಿಣಿ ಅಕ್ಕನ ಲೈವ್ ಉಡ್ ತಿಕ್ಕಿಯಾರು ಬೊಕ್ಕ ಇಜ್ಜ ಎಂಚಿನ ಮಾತ ಏ ಮಲ್ಪುನ ಓ ದೇವರೇ ಹಾಯ್ ರವೀಂದ್ರ ಬ್ರೋ ಪನಂದಲ್ಲರು ಮಂಜು ಅಕ್ಕ ಮಂಜು ಅಕ್ಕಗೆ ರವೀಂದ್ರನೇ ಹೋಲ್ ತಿಕ್ಕಿನಿ ಎಂಕೆ ಮಂಜು ಅಕ್ಕ ಇನಿ ತಿಕ್ಕೀರ ಆರು ರವೀಂದ್ರನೇ ಹೋಲ್ ತಿಕ್ಕಿನಿ ಇರಿ ಅಂದು ಅವಿತ್ತ ಗೊತ್ತಾವಡು ಇಂಕ್ తెలిపిందిలే అర్జన్న పాప రవీంద్ర అన్న నడుట్టి ఈరు ఇప్పును ಹುಷಾರಣ್ಣ ಪನಂದಲ್ಲಿ ಏರ್ ರವೀಂದ್ರ ಅಣ್ಣಗ ಐಕ್ಲೇನ ತೂದು ಕಲ್ಪೋದು ಏಸ ಮಲ್ಪರೆ ಗಂದೆ ಎಂಕ್ ಆರು ಹಾಯ್ ಪಂಡೇರು ಸೋ ರಿಟರ್ನ್ ಹಾಯ್ ಪನ್ನೆ ಓ ಅಂಚನ ಯಾನೇನು ಈತು ದಿನ ಮಂಜೊಕ್ಕೆ ಪನ್ನಾರು ಈತು ಸಡನ್ ರವೀಂದ್ರ ಅಣ್ಣ ಹೋಲ್ತು ಪ್ರತ್ಯಕ್ಷ ಆಯಿತು ಮಂಜಕ್ಕ ಲೈವ್ ಮಲ್ಪ್ಲೇ ಮಹೇಶ್ ಬ್ರೋ ಒಲ್ಲೇರು ಮಹೇಶ್ ಅಣ್ಣೆ ಒಲ್ಲೇರಿ ಬಿಸಿ ಇಲ್ಲೇರ ಅಂದು ಕೆಲಸ ಉಂಡ ಅಂದು ಮಂಜುಸಿ ಸಬ್ಬು ಆತೆಯನ್ ಪನಂದಿಲ್ಲೇರು ರವೀಂದ್ರ ಅಣ್ಣ ಅಲ್ಲೇ ಮಂಜು ಅಕ್ಕ ತುಲೆ ಇರಗ ಸಬ್ಬಲ್ ಕೊರಿಯರ್ಗೆ ಸಬ್ಬಲ್ ಐಟ್ ರವೀಂದ್ರ ಅಣ್ಣನ ಮಂಡೆಗೆ ಒಂಜಿ ಕೊರ್ಲವಿ ಅರೆಗ್ ನೆನಪಿಜ್ಜ ಪನೊಂದುಲ್ಲೇರು ಏರೆಗಿ ರವೀಂದ್ರ ಅಣ್ಣ ಏರೆಗ್ ನೆನಪಿಜ್ಜ ಹಂಗೆ ಆಗಬೇಕು ಹಂಗೆ ಆಗಬೇಕು ಓಕೆ ರವೀಂದ್ರ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ ಪನೊಂದುಲ್ಲೇರು ಮಂಜು ಅಕ್ಕ ಈರು ಸಬ್ ಬೊಡ್ಚಿ ಸುಮಾರು ದಿನ ಆತಂಡ ಅಂದ ಈರೊಂಜಿ ಅಲ್ಪ ಪಂತೋಡು ಯಾನ್ ಬೈದ್ದ ಮಂಜು ಅಕ್ಕ ಎಂದು ಕಮೆಂಟ್ ಮಾಡೋದತ್ತೆ ದಾದಿ ಕಜಿಪು ಮಂಜು ಅಕ್ಕೇರಿಗೆ ಬೈಯಾಗ ಸೌಮ್ಯ ದೂರ ಬೈರು ಸೌಮ್ಯ ಕೂಕು ಉಲ್ಲಾರ ಅರೆಗೆ ನೆನಪಿಚ್ಚ ಅಂದ ಆರ್ ಪಾಪ ಬಿಸಿ ಇಪ್ಪೇರು ಇರಲೆಕ್ಕನ ಅಂದೆ ಅಂಚಲತ್ತು ಇಂಚಲತ್ತು ರವೀಂದ್ರಣ್ಣ ಒಂದೊಂದು ಸೌಮ್ಯ ಅಯ್ಯೋ ಸೌಮ್ಯ
ಫಾರ್ಮಸಿಸ್ಟ್ ರವೀಂದ್ರಣ್ಣೆ ಎಂಕ್ ಪಾಲಕ್ ಪಾಲಕ್ ಗಸಿ ಪಾಲಕ್ ಸುಕ್ಕ ಪಾಲಕ್ ಗಸಿ ರವೀಂದ್ರಣ್ಣ ಉಲ್ಲ ಪನಂದುಲ್ಲೇರು ಓ ವಿಧಿ ಓ ವಿಧಿ ಅತ್ತು ದುರ್ವಿಧಿ ಒಂದ್ಲೆ ಮುದ್ದು ತಂಗಿ ಒಂಜಿ ಸಾಂಗ್ ಪನ್ಲೆ ಇರ್ನ ವಾಯ್ಸ್ ಸೂಪರ್ ವಾಯ್ಸ್ ಒಂದು ದಾದೆ ಗೊತ್ತುಂಡಿ ಸಾಂಗ್ ಪನ್ಪುನ ಬುಡ್ತೆ ಮಂಜು ಅಕ್ಕ ವಾಯ್ಸ್ ಪನ್ಪುನ ಸಾರಿ ಸಾಂಗ್ ಪನ್ಪುನ ಬುಡ್ತೇವೆ ಸಾಂಗ್ ಮದತ್ ಪೋతుంది ಇರಗೋಸ್ಕರ ಒಂಜಿ ನಾನೊಂದಿನ ಕಲ್ತದ್ದು ಬಂತು ಹೈಡ್ನಲ್ಲಿರಬೇಡಿ ಬನ್ನಿ ಅಂತ ಹೇಳ್ತಿದ್ದಾರೆ ನಮ್ಮ ಮಂಜು ಅಕ್ಕನಿಗೆ ಎಲ್ರು ಆಯ್ತಾ ಮಂಜು ಅಕ್ಕ ನಾನು ಪಿನ್ ಮಾಡುವ ಹೈಡ್ನಲ್ಲಿರಬೇಡಿ ಬನ್ನಿ ಅಂತ ಹೇಳ್ತೇವೆ ದಾದಾಂಡು ಅವು ಒಂಜಿ ಮಿಸ್ಟೇಕ್ ಆಯ್ನ ಪಂಡ ಒಂಜಿ ಕಮೆಂಟ್ ತೂದು ಹೆಂಗೆ ಕಂಚಾಯಿನಿ ಮಂಜು ಅಕ್ಕ ಐಡ್ದಕ್ಕೆ ಹೆಂಗೆ ಸಾಂಗ್ ಪನ್ಪುನ ಮನಸ್ಸಿಚ್ಚಿ ಐಕೆ ಅನ್ನ ಬುಡ್ದು ಬುಡ್ತು ಗೊತ್ತಾಂಡಿ ಅವ ಪಂದಿತ್ತ ರವೀಂದ್ರಣ್ಣ ಪಂತ ಫೇಸ್ ಲೈವ್ ಮಾತ್ ಇರ್ನ ಕರ್ಮ ಇರ್ನ ಮನೆ ಪಂದಿ ಕುಲ್ಲಿ ಅವು ಈರ್ನ ಸಾಂಗ್ ಹಾಕಿ ಮಂಜಕ್ಕ ಮುದ್ದು ನೀನು ಹಾಯ್ ಸೊಪ್ಪು ಹಾಯ್ ಮಧು ಹೇಗಿದ್ದೀರಾ ಬೊಕ್ಕ ಡ್ಯಾನ್ಸ್ ಮಲ್ಪೋಡು ಹಾಂ ಉದೇನೆಗೇನೆ ಕಡೆ ಬೆಚ್ಚಾಂಡಿರಿ ಗತೆ ಕಾಫಿ ಆಯ್ತಾ ಸೊಪ್ಪು ಇಲ್ಲ ಕಾಫಿ ಆಗಿಲ್ಲ ನಿಮ್ದಾಯ್ತಾ ಮಧು ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ರವಿ ಬ್ರೋ ಹಾಯ್ ಅಂತ ಮಧು ಪಿನ್ ಐಡಿಗೆ ಎಲ್ರು ಕನೆಕ್ಟ್ ಆಗಿ ಆಯ್ತಾ ಅಂದು ಎಂಕ ಆ ಸಾಂಗ್ಗೆ ಎನ್ನಗಿರೇನ ನೆನಪು ಬರ್ಪುನ ಅಂದ ಅಂಚಂಡೀರ್ ಬರೋಡಿ ಎನ್ನಡ ಪಾತಿರೊಂದು ಎಪ್ಪೋಡಿ ಪಕ್ಕದ ಮನೆ ಎಂತ ಮದು ನಂಗೆ ಗೊತ್ತಾಗಿಲ್ಲ ಎಂತ ಹೇಳಿದ್ದು ಪಕ್ಕದ ಮನೆಯಲ್ಲಿ ಎಂತ ಉಂಟು ಹಾಯ್ ಮಹೇಶ್ ಅಣ್ಣ ಹಾಯ್ ಹಾಯ್ ಅಲ್ಲೇ ಮಂಜು ಅಕ್ಕ ಬತ್ತಿರ್ತಲೆ ಮಹೇಶರ್ ಮಹೇಶರ್ ಫೇಸ್ ತೂದು ಬರ್ಪಿನ ಜನ ಬುರ್ಚಿ ಬನಂದಿಲ್ಲ ರವೀಂದ್ರನ್ ಈರ್ ಫೇಸ್ ಲೈವ್ ಮನ್ಪಲೆ ರವೀಂದ್ರನ್ ಲೈಕ್ ಇತ್ತೆ ಕೊರ್ನಿ ಅಂದೆ ಮಲ್ಲೇಜ್ ಲೈಕ್ ಕೊರಿಯಾರತ್ತ ಅಲ್ಲೇ ಮೇರ್ ಮಹೇಶ್ ಅಣ್ಣ ಬರ್ತಿಂತಿಲ್ಲ ಹಾಯ್ ಮಂಜು ಅಕ್ಕ ಪನಂದಿಲ್ಲ ಮಹೇಶ್ ಅಣ್ಣ ಆರು ಪೆಟ್ಟು ಬತ್ಲಕ ಬತ್ತೇರು ಅಂದು ಎಂಕ ಆ ಸಾಂಗಕ್ಕೆ ಎನ್ನಕ ಇರು ಎಂಚಿನಿ ಮಧು ಇರೆಗ ಆಪುಜೀರು ಪಕ್ಕಡ ತುಳುಟು ವಾತರುಚ್ಚಿ ಫೇಸ್ ಇಜ್ಜ ಅಂದೆ ಬರ್ಪೇರತ್ತ ಒರ್ಜಿನಲ್ ಲೈಕ್ ಕಾರ್ಕಳನ್ನ ಹಾಯ್ ಅಂತ ರವೀಂದ್ರಣ್ಣ ಹಾಯ್ ಮಹೇಶ್ ಬ್ರೋ ಅಂತ ಹೇಳ್ತಿದ್ದಾರೆ ನಮ್ಮ ಮಂಜು ಅಕ್ಕ ರವೀಂದ್ರಣ್ಣ ನಮಸ್ತೆ ಅಂತ ಮಹೇಶ್ ಅಣ್ಣ ಯಾರಪ್ಪ ಇದು ಕಾಲ್ ಮಾಡಿದ್ದು ಒಂದು ನಿಮಿಷ ಕಾಲ್ ಕಟ್ ಆಯಿತು ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಓಡಿಪೋಯರು ಬಲೆ 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 ಬತ್ತೆ ಬಲೆ ಬಲೆ ಗೈಸ್ ಬಲೆ ಬಲೆ ಇದ್ದೀರಾ ಯಾರಾದರೂ ಕಾಲ್ ಬಂದ ಕೂಡಲೇ ಓಡ್ತಾರೆ ರವೀಂದ್ರ ಬ್ರೋ ಈರು ಹರಿಣಿ ಸಿಸ್ನ ಲೈವ್ಡು ಇತ್ತಾರತ ಅವನ ಹಂಗೆ ಕಂಟಿನ್ಯೂ ಮಾಡ್ತೆ ಅವಿ ಮಂಜೋಕ್ ಸೊಪ್ಪು ಅಂತ ಹೇಳ್ತಿದ್ದಾರೆ ಮಧು ಹೇಳಿ ಯಾವ ಸೊಪ್ಪು ಬೇಕು ನಿಮಗೆ ಏನು ಸಮಾಚಾರ ಏನು ಮಾಡ್ತೀನಿ ನಾನು ವರ್ಕಲ್ಲಿದ್ದೇನೆ ಅಂದರೆ ಸಮಾಚಾರ ಏನಿಲ್ಲ ಮಳೆ ಬೆಳೆ ಎಂತ ಕೂಡ ಇಲ್ಲ ಕಾಫಿ ಆಯ್ತಂತ ಕೇಳ್ತಿದ್ದಾರೆ
ಚಾತಜಿ ಅಂದೆ ಮಧು. ಹಾಯ್ ಮಧು ಅವರೇ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಹಾಯ್ ಬ್ರೋ ಅಂತ ಹೇಳ್ತಿದ್ದಾರೆ ಮಧು. ಮಂಜು ಥ್ಯಾಂಕ್ ಯು. ಈ ಸೊಪ್ಪು ನೋಡಿ ಆವಾಗ ಆವಾಗ ಮಾಯ. ಹೌದು ಮಾರೆ, ಮಾಯ ಆಗ್ತಾ ಇರಬೇಕು ಗೊತ್ತಾ, ಒಂದೇ ಕಡೆ ಇರಬಾರ್ದು, ಮಾಯ ಆಗ್ತಾ ಇರಬೇಕು. ಬಲೆ ಬಲೆ ಗೈಸ್, ಬಲೆ ಬಲೆ. ಮಹೇಶ್ ಅಣ್ಣ ಅಂತ ಹೇಳ್ತಿದ್ದಾರೆ ಸೌಮ್ಯ. ಮಹೇಶ್ ಬ್ರೋಕು ಅಂತ ಹೇಳ್ತಿದ್ದಾರೆ ಮಂಜು ಅಕ್ಕ. ಸೊಪ್ಪು ಅಂತ ರವೀಂದ್ರ ಅಣ್ಣ ಬಲೆ ಇರೇನಿತ್ತೆ ಕೆರ್ಪೆದುಲೆ ಬೇಗ ಅಲ್ಲಿ. ರವೀಂದ್ರ ಅಣ್ಣ ಸೂಪರ್ ಸೂಪರ್, ಥ್ಯಾಂಕ್ ಯು. ಚೂಮ್ ಅಂತರ ಸೊಪ್ಪು ಅಂತ ಹೇಳ್ತಿದ್ದಾರೆ. ಎಂತ ನನ್ನನ್ನು ಜಾದು ಮಾಡ್ತೀರಾ ಸೌಮ್ಯ? ಮಹೇಶ್ ಅಣ್ಣ ಎಲ್ಲಿ ಮಾಯ ಆದರು? ಮಹೇಶ್ ಅಣ್ಣನವರಿಗೆ ಕೆಳಗೆ ಬನ್ನಿ, ಹೈಡಲ್ಲಿರಬೇಡಿ, ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಕೂ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಮಂಜು ಅಕ್ಕ ಬೊಕ್ಕ ವಿಶೇಷ ಎಂಚ ಎನ್ನ ಡಯಲಾಗ್ ಒಂತಲೇ ಇರೇಗು ಬೊಕ್ಕ ತೂವನ್ವೇ ಬಾಡ್ ಜೋರುಲ್ಲರು. ಯಾನ್ ಸತ್ಯಲ ಎಂದೆನ್ನಿನಾತ ಡೈಲಿ ಲೈವ್ ಮಲ್ಪೋರ ಮುದ್ದು ಸಾ ಅಂದಿಯೇ ಮಂಜು ಅಕ್ಕ. ಡೈಲಿ ಇಪ್ಪುಂಡು ಇಜಿನ ಮೊಕಲ್ನ ಒಪ್ಪದ್ರ ಏರು ತಡೆತೊಂಡು ಅಲ್ಲೇ ಅಲ್ಲ ಈರ್ನ ಮಿತ್ತೊಂದು ಏಸ ಉಂಡು ತುಲ್ಲಿ ಆ ಏಸದ ಟಾರ್ಚರ್ ತಡೆತೊಂಡತ ಉಲ್ಲೆ ಮನದಲ್ಲಿರು ಮಹೇಶಣ್ಣೆ. ಅದೇ ರವೀಂದ್ರ ಅಣ್ಣ ಓಕೆ, ಕೆಲವು ಡೈಲಾಗ್ ಪೂರ ಬರ್ಪುಂಡು. ನಗ್ತಿದ್ದಾರೆ ಮಧು ಅವರು. ಓ ಕುರುವೈ ಮುದ್ದು ವರ ಬಲೆ ಪುಣ್ಯಾತ್ಮೆದಿ ಕೇನುಜ ನಿಕ್ಲೆ ಕೆಬಿಗೆಂಜ ಅಂದೇ ಮಹೇಶ್ ಅಣ್ಣ. ವಿಶೇಷ ಪೂರ ಇರ್ನ ಮುದ್ದು ನಂಗೆ ವಿಶೇಷದ ಆಲೆಜ್ಜಿ ಬರ್ಸ ಆಟಿಡು ಕುಲೆಕಲ್ ಬರ್ಪುನತ್ತೆ ಅಂಚ ಅವೇ ವಿಶೇಷ. ಓಕೆ ಎಲ್ಲ ಅಂಜಿ ಅಮಾವಾಸ್ಯೆಗೆ ಒಂದು ಕಷಾಯ ಪೂರ ಪರ ಉಂಡತ ಉದಾಸೀನ ಬುಡ್ ಪೂಜೆಲ್ಲ ಮಲ್ಪ ಐಕ ನಮ್ಮನಿ ಡೈಲಾಗ್ ಹಾಕದನ ಅವೇ ನಾನು ಕರೆಕ್ಟ್ ತೂತುಜಿ ಬೊಕ್ಕ ತೂಪವೆ ಬಾರಿ ಜೋರುಗ್ಲರು. ಅದೇ ಮಂಜು ಅಕ್ಕ ತುಲೆ ಕೇನುಂಡು, ಥ್ಯಾಂಕ್ ಯು ರವೀಂದ್ರ ಅಣ್ಣ. ಬೊಕ್ಕ ಮಹೇಶ್ ಅಣ್ಣ ನನಗೆ ಬಿಕ್ಕದಾದೆ ಪರ್ತಿದಿ ಒಂದರ ಅತ್ತ ಕಂದೊಡಿ ನೋಡ್ದಂಡ. ಮಧು ಎಲ್ಲಿ ಹೋದ್ರಿ ಕೇನುಂಡು, ಥ್ಯಾಂಕ್ ಯು ಮಂಜು ಅಕ್ಕ. ಯಾನು ಕುಲೆ ಇರಂದು ಪಜ್ಜಿ ಕುಲೆ ಸೌಮ್ಯ ಬಲೆ ಬಲೆ ನನ್ನ ಮಲ್ಲ ವೇಷ ಬರ್ಕೊಂಡು ಬಲೆ ಇರ್ ನಾನು ಅಡ್ಡ ಉಂತೊಚ್ಚಿ ಇಂಚು ಬಲೆ ತುಕ್ಕ. ಈ ಕೇನುಜ್ಜಿ ಅಂದ ಮಹೇಶ್ ಅಣ್ಣ ಐಕತ್ ಬೇತೆ ಪ್ಲಾನ್ ಉಂಡು ದಾದೆ ಬೇತೆ ಪ್ಲಾನ್ ತೂಪೆ ಅಂತಲೇ ಮುದ್ದು ಪನಂದಲ್ಲೇರು ಮಹೇಶ್ ಅಣ್ಣ ದಾದಾಡಿಯೇ ಮಹೇಶ್ ಅಣ್ಣ. ಅಯ್ಯೋ ಕಾಲ್ ಇಜ್ಜಿ ಕಾಲ್ ಕಟ್ಟ ಒಂದು ಚರಪಟ ಬಲಣ್ಣ ಬಲಕ್ಕ ಬೇಗ ಬಲೆ ಕಮೆಂಟ್ ಪಾಡ್ಲೆ ಇತ್ತೇನು ಇತ್ತೆ ಇರ್ನಕ್ಕೆ ಬಿ ಸರಿ ಆಯ್ನ. ಮಂಜು ಅಕ್ಕ ಉಲ್ಲಾರೆ ಮಂಜು ಅಕ್ಕ. ಓ ಮಂಜು ಅಕ್ಕ ರೆ ಚಾಕ್ಲೇಟ್ ಬೋಡಾ ತಿಂಡಿ ಬೋಡೆ ಪನ್ಪೆಯ ಪಲ್ಲೆ ಬೋಲೆ ಎರಡ ಒನ್ಪರ್ ಪನ್ನೆ ಮಹೇಶ್ ಅಣ್ಣರ ಒನ್ಪರ ಯಾ ಬೋಡಿ ಜಾರಿ ಅವ್ರ ಮಲ್ಲ ಪಿಲಿಯ ಅಂದೆ ರವೀಂದ್ರ ಅಣ್ಣ ಆರ್ಡಿ ಅಣ್ಣರ ಪನ್ಪರ.
ಎನ್ನ SMS ಓದಲೆ ಓದಿ ಜಿಂಡ ಕೆಕ್ಕಿಲ್ ಪತ್ತು ಪುಜಂಕರ ಉಂಡು ಓಂಟಿ ಏರ್ನ ಅವು ಓದ್ಯಾನ ಮುದ್ದುವಕ್ಕ ಹೊರ ಏರ್ನ ಲೈವ್ದ ನೋಟಿಫಿಕೇಶನ್ ಇಂಕ ಬರ್ಪುಜ ಅಂದೆ ಐಕ್ ಒಂಜಿ ಕೆಲಸ ಅನ್ಪೊಡಿ ಮೊಬೈಲ್ನ ನೆಟ್ವರ್ಕ್ ಇತ್ನಲ್ ಬದಿ ಮಹೇಶ್ ಬ್ರೋ ಪನೊಂದುಲ್ಲೆರ್ ಮಂಜು ಅಕ್ಕ ಉಲ್ಲೆ ಅಂದೆ ಫೇಸ್ ಲೈವ್ ಮಲ್ತಂಡ ತಿಂದಿ ತಿನೋಡು ಅಂದ ಇರ್ ತಿಂಡಿ ಕಂತು ಕೊರ್ಲೆ ಅನ್ ತಿನ್ಪ ರವೀಂದ್ರಣ್ಣ ಐಸ್ ಕ್ರೀಮ್ ಕೊರೊಂದುಲ್ಲೆ ಇರ್ತಲೆ ಮಂಜು ಅಕ್ಕ ತಿನ್ಲೆ ತಿನ್ಲೆ ಅಲ್ಲ ಚಾಕ್ಲೇಟ್ ಉಂಡು ಐಸ್ ಕ್ರೀಮ್ ಉಂಡು ಈ ಮಹೇಶ್ ಅಣ್ಣನ ಕೆಬಿಕ್ ದಾದ ಆತ ನಿನ್ ಗೊತ್ತಾಪುಜ ಲೆಪ್ಪಲೆ ರವೀಂದ್ರಣ್ಣ ಬಲೆ ಅಣ್ಣ ಬಲೆ ಅಕ್ಕ ಪಲ್ಲೆದಕ್ಕ ಚಾಕಿ ಬೇಕಾ ಐಸ್ ಕ್ರೀಮ್ ಬೇಕಾ ಏನು ಬೇಕು ಹೇಳಿ ಹಾಂ ಕೊರ್ಪೆ ಎಂಚಿನ ಕೊರ್ಪೆ ಅಂಬಡ ಮಹೇಶ್ ಅಣ್ಣ ಓ ಮಹೇಶ್ ಅಣ್ಣ ಕೂ ಮಹೇಶ್ ಬ್ರೋ ಆರು ಅತ್ತಿ ಮಂಜಕ್ಕ ಆ ಜನ ಜೆತ್ತನಿಗೆ ಜೆತ್ತೇರ ಆರು ಎತ್ತು ಎಡ್ಮಂಟೆ ಲಕ್ಕು ಇರತಿ ಇತ್ತ ಕೂಡ ನಿದ್ರೆ ಆಗ್ತ ನಾನು ಬನ್ನಿ ಬನ್ನಿ ಜನರೇ ಹೌದು ಬಲೆ ಬಲೆ ಗೈಸ್ ಈತು ಪೊರ್ಲುದ ಲೈವ್ ಅವನುಂಡು ಏರ್ಲ ಇಜ್ಜೇರು ಪಾಪಿ ಬಲೆ ಅಣ್ಣ ಬಲೆ ಬೇಗ 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 ಬಲೆ ಬಂದುಲ್ಲೆ ರವೀಂದ್ರ ಅಣ್ಣೆ ಆರ್ಡಿ ಅಣ್ಣೆ ಹೈಟ್ ಇಪ್ಪ ಒಂದು ಓಲ್ ಮಾಯ್ಕಾತ ನನ್ನ ಕರೆಂಟ್ ಕಮ್ಮಕ್ಕೆ ಮಿತ್ತರ್ಬೇಕು ಎಂಚಿನ ಇರು ಲೈನ್ ಮ್ಯಾನ ಅಂದೇ ಸೌಮ್ಯ ಯಾನ್ ಪನ್ನಿಯೇನ ಈರೇನ ಮಲ್ಪುನಿ ಇರ್ ಲೈನ್ ಇರ್ ಕರೆಂಟ್ ಕಮ್ಮದಾಯ್ ಪೋಪರ್ ಬಂದು ಮಂಜು ಟ್ರಾಫಿಕ್ ಇದೆ ಹೌದಾ ಮಂಜಕ್ಕ ಇವರೇ ಆರ್ಡಿ ಅಣ್ಣ ದಾದೆ ಜೆಪ್ಪುನ್ನ ಇತ್ತ ಅಂದಿ ಯಾರು ಒಂದು ಕುಂಭಕರ್ಣಿ ಮಂಜಕ್ಕ ಅವು ನಂದಡಿಕೆ ಜಾತ್ರೆದ ಚಯ್ಯ ಚಯ್ಯ ಸೆಟ್ಟು ಬೊಕ್ಕ ಒಡ್ಡೆಕ್ಕೆ ಇರೆಗೆ ಕೆವಿ ಸರಿ ಇಜ್ಜಿಂದ ಅದು ಅನ್ಕೊಂಡು ಆರ್ಡಿ ಬ್ರೋ ಹಾಯ್ ಪನೊಂದುಲ್ಲೇರು ರವೀಂದ್ರ ಅಣ್ಣೆ ರವಿ ಬ್ರೋ ಹಾಯ್ ಪನೊಂದುಲ್ಲೇರು ಆರ್ಡಿ ಅಣ್ಣ ಪಿನ್ನ ಹಿಡಿ ಕೊಂಚ ಕನೆಕ್ಟ್ ಆಲವೆ ಟುಗೆದರ್ ಪಾಡುನಲ ಇಜ್ಜಿ ಟುಗೆದರ್ ಪಾಂಡ ಪೆಟ್ಟು ಮಲ್ಪುವಾರೆ ಆನೈಕ್ ಟುಗೆದರ್ ಪಾಡ್ದು ಪೆಟ್ಟಿಸ್ ನಕಲೆ ಗೊತ್ತುಂಡು ಬಲೆ ಬಲೆ ಗೈಸ್ ಬಲೆ ಬಲೆ ಕಮೆಂಟ್ ಪಾಡ್ಲೆ ತೆರುಪು ಇರ್ತದೆ ಇತ್ತ ಕಂಪ್ಯೂಟರ್ ಆಫ್ ಮಾಡಿ ಎನ್ನ ಟಿಫಿನ್ ಬಾಕ್ಸ್ ಇಜ್ಜಿ ನಾಡೋಡ ಎನ್ನ ಟಿಫಿನ್ ಬಾಕ್ಸ್ ಇರಲ್ಲ ನಾಡ್ದು ಪರ್ಲೆ ದೇವರೇ ಒಡೆಪಯರು ಪೆಟ್ಟು ದಾಯಿಗ್ ಅವು ಇಪ್ಪು ನೆಂಚೆ ರೌಡಿಸಮ್ ಅಂತ ದಾದ ತಿಂಡಿ ತಿಂಡಿ ಅತ್ತಿ ಒಣಸ್ಕಂದ ತಿಂಡಿ ಕಾಂಡೆ ದಾಲ ಎತ್ತು ಅದೆಂತ ಮದುವೆ ನಂಗೆ ಆಗಲ್ಲ ಅದು ಓದಲಿಕ್ಕೆ ಯಾನು ಪಾಪ ಪನ್ನೊಂದಿಲ್ಲ ರವೀಂದ್ರಣ್ಣ ಜೆತ್ತು ನೀರು ನಜ್ಜೇರು ಎನ್ನ ಅಜ್ಜೇರು ಗೊಟಕ್ಕ ಹಾಕ್ತಿರು ಮಹೇಶ್ ಅಣ್ಣ ಹಾಯ್ ಆರ್ಡಿ ಅಣ್ಣ ಪನ್ನೊಂದಿಲ್ಲೇರು ಮಹೇಶ್ ಅಣ್ಣೆ ರವೀಂದ್ರಣ್ಣ ಆ ಮಧು ಎಂತ ಮಧು ಅದು ಇದು ಯಾವ ಭಾಷೆ ನಿಮ್ಮ ಅಜ್ಜ ಹೋಗಿ ಮಾತು ಯಪ್ಪ ದೇವರನ್ನೇ ಆರ್ಡಿ ಅಣ್ಣ ಎಲ್ಲಿ ಹೋದ್ರೆ ಆರ್ಡಿ ಅಣ್ಣ ಮಂಜು ಅಕ್ಕ ಕೂಕು ಮಂಜು ಅಕ್ಕ ಸೌಮ್ಯ ಪೊಕ್ಕಡೆ ಪೊಕ್ಕಡೆ ಪೆಟ್ಟು ಕೊರ್ಪುಜಿ ಬನ್ನೊಂದಿಲ್ಲ ರಂದ ಈರ್ ಪೆಟ್ಟು ಕೊರ್ಪಡಲೆ ಮೇರೆ ಮಹೇಶ್ ಅಣ್ಣಗ ಒಂಜಿ 4 ಪೆಟ್ಟು ದೀಲೆದಕ್ಕೆ ಮಹೇಶ್ ಅಣ್ಣಗ ಹೋಗು ಸೊಪ್ಪು ನನಗೆ ಅರ್ಥ ಆಗ್ತಿಲ್ಲ
ನೀವು ಹೇಳಿದ್ದು ನಂಗೆ ಅರ್ಥ ಆಗ್ತಿಲ್ಲ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತದೆ ಹೇಳಿ. ಹೌದಾ? ಓ, ತುಳು ಭಾಷೆ ಅರ್ಥ ಆಗ್ತಿಲ್ವಾ? ಅದಕ್ಕೆ ಹೇಳುದು ತುಳುನಾಡು ಅಂತ. ಕರೆಂಟ್ ಸರಿ ಮಲ್ಪರ ಕಂಬ ಮಿತ್ತರ್ನ ಅಕ್ಕ. ಓ ಪೊಣ್ಣ ಯಾನ್ ಏನ ಪನ್ನಿ, ಯಾನ್ ಪನ್ನಿ ರೆಗ್ ನೆಟ್ವರ್ಕ್ ಒಂದು ಎಂಚಿನ ನೋಟಿಫಿಕೇಶನ್ ಬರ್ಪುಜತೆ ಐಕ್ ಬನ್ನಿ ಟವರ್ದ ಮಿತ್ತು ಬೋಲನ್ ಎಂಕ್ಲೆಗ್ ತಾಗಿನಕ್ಲೇನ್ ಪುನ್ಲ ಇಜ್ಜೆ ಅಂದ ಇರ್ಲಬಹುದು ತಾಂಟ್ಲೆ ಡ್ಯಾನ್ಸ್ ಮಾಡ್ತಿದ್ದಾರೆ ಮಧು ಅವರು. ಹಾಯ್ ಆರಡಿ ಅಣ್ಣ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಸೌಮ್ಯ ಇರೆಗೆ ಯಾನ್ ಪಾಪ ಅಂದು ಗೊತ್ತುಂಡು, ಈ ಪಾಪಿಗೆ ಗೊತ್ತು ಜೊತ್ತು ನೀರ್ನ ಅಜ್ಜರ್ವನದಿರ್ಲೇರು ಪಾಪನ ಈ ಮಹೇಶ್ ಅಣ್ಣ ಪಾಪ ಪಂಡುಂಡತೆ ಏಳು ಲೋಕ ತಿರ್ಗು ಗೊತ್ತುನ್ನ ಯಾನಂತ ಪನಯ ಪಾಪ ಎಂದು ಓ ಪುಣ್ಣು ಓ ಪೊಣ್ಣುಗೆ ಪೊಣ್ಣನ ಸೌಮ್ಯ ಪೊಣ್ಣು. ಟಿಫಿನ್ ಬಾಕ್ಸ್ ನಾಡಿನಿ ಇಂಕ ತಿಕ್ಕಿ ಅಯ್ಯೋ ದೇವ ಅಂದಕ್ಕ ಇರಡ ಮಂಡೇನೆ ನಾಡ್ರ ಈ ರಾಹುಲ್ ನಾಂಡಿರೆ ಟಿಫಿನ್ ಬಾಕ್ಸ್ ತಿಕ್ಕುಣ ಎಂಕೇ ಮೂಲ್ ತಿಕ್ಕೊಂಡಿಜ್ಜಿ ಓಲ್ದೀತೆ ನಾನು ಗೊತ್ತಾ ಒಂದಿಜ್ಜಿ ಶಪಾ ದೇವರೇ. ಎಂಚಿನ ತಾಂತು ನೀರನ್ನ ನಾನು ಟಿಫಿನ್ ಬಾಕ್ಸ್ ಇಲ್ಲಡೆ ಬಿಡ್ತೆ ನಾನು. ಮಂಜಕ್ಕ ನಾಡ್ದು ಕೊರ ಇರು ಇಲ್ಲ ಬಲ್ಲೆ ಅವಿ ಇಲ್ಲ ಬಲ್ಲೆ ಅವು ಬಜಿ ಪಾಪದ ಪೊಣ್ಣು ಓವಿಯೇ ಡ್ಯೂಟಿ ಡ್ಯೂಟಿ ಮುಗ್ಗಿಂಡಿ ಅಲೆ ಪೂರ ಜಿಂಜ ಒಂದಿಲ್ಲ ಇಲ್ಲ ಪೋದು ಲೆತ್ತ ಬೇಲೆ ಉಂಡು ಸುಮಾರು ಇಲ್ಲ ಪೋದು ಏರ್ ಬರ್ಪಾರ ಎಣ್ಣೆ ಇಲ್ಲಾಗ ಅಯ್ಯ ಒಂದು ಕೆಟ್ಟ ನಾನು. ಬನ್ನಿ ಬನ್ನಿ ಗೈಸ್ ಕಮೆಂಟ್ ಹಾಕಿ ಯಾರಿದ್ದೀರಾ. ಟಿಫಿನ್ ಬಾಕ್ಸ್ ಕಾಂಡೈತಜ್ಜ ಅವು ಬೇತೆ ಟಿಫಿನ್ ಬಾಕ್ಸ್ ಕಂದನಿ ಅವು ಎಲ್ಲ ದುಂಬುದ ನಾಪತ್ತ ಏರ ಕೊನುತ್ತೇರು ಸೌಮ್ಯ ಸಿಸ್ ಪಾಪ ಪಣ್ಣಿನ ಅಂದ ಟಿಫಿನ್ ಬಾಕ್ಸ್ ಮಧ್ಯಾಹ್ನ ಗುಳು ಮಾತನ ఒక ಹೊಟ್ಟೆ ತಿಕ್ಕು ಇರ್ಲ ಕಮ್ಮಿ ಎಲ್ಲ ಟಿಫಿನ್ ಬಾಕ್ಸ್ ತಿಂತೀರ ವಾಸೆ ಜನ ಒಂದು ಪೂರ ಉಂಡು ಬಟ್ ಟಿಫಿನ್ ಅಜ್ಜಿ ಅಯ್ಯೋ ಮಂಜುಕ ಯಾನ ಬರ್ಪೆ ಕೋರಿ ಕಜಿಪು ಮಲ್ಪಡು ಕೋರಿ ಕಜಿಪು ಇಜ್ಜಿ ಕೋರಿ ಕಜಿಪು ಮಲ್ಪರ ಆಪು ಜತಿ ಕರೆಂಟ್ ಕಂಬಗ ಮಿತ್ತ ಅಯ್ಯೋ ಸೌಮ್ಯ ಗುದ್ದದಿಲ್ಲ ದಾದ ಬಾತಿರ್ನಿ ಬೋಡೈರಿ ಬೆರಿಕ್ ನಾದು ಎವಿ ಏತ್ ಟಿಫಿನ್ ಬಾಕ್ಸ್ ಉಂಡಂಚಂಡ ಒಂಜಿ ರಡ್ಡು ಪಂಡ ದಾದಿ ಗೊತ್ತುಂಡೆ ಅವು ತಿಕ್ಕಿಜಿಂದು ಕುಡೊಂಜಿ ಕಂತನು ಅವು ಎಕಡೋರಿ ಎಲ್ಲ ಪಂಡೆ ಮರೈತೆ ಪೆಡ್ತಿ ನೋಡ ಅಂದಿ ಆರು ಕೇಂಡೇರು ಒಂದೆತ್ತ ಚಾಕ್ಲೇಟ್ದ ಡಬ್ಬಿಯ ಕೇಂಡೇರು ಹೈಟ್ ಇತ್ತಂಡ ಪನ್ವೇರು ಡಬ್ಬಿ ಪಂಡ ತೈಟ್ ಓ ದೇವ. ಉಪ್ಪಿನ ದಾದಿ ಕುಲಾಲ್ ಸಿಸ್ ಹಾಯ್ ಕುಲಾಲ್ ಸಿಸ್ ಎಂಚಲ್ಲರು ಚಾಂಡೆ ನಿಜ ಅಕ್ಕ ನಿಜ ಅಂದೆ ಸೌಮ್ಯ ಲೈಕ್ ಥ್ಯಾಂಕ್ ಯು ಚಾಪರಿಯರೇ ಇಜ್ಜಿ ಇರ್ನಾಡ
ಎನ್ನ ಫೇಸ್ ಲೈವ್ ಇಜ್ಜಿಂಡ ಜನನೇ ಪೂಜೆ ಇದು ಕೂಡ ಶುರು ಮಾಡ್ತೀರಿ ರವೀಂದ್ರಣ್ಣ ಮಂಡೆ ಮಾಡಿ ಹ್ಯಾಪಿ ಬರ್ತ್ಡೇ ರವೀಂದ್ರ ಅಲ್ಲೇ ಹ್ಯಾಪಿ ಬರ್ತ್ಡೇಗೆ ಶುಭಾಶಯಗಳು ಎನ್ನ ಆತುಜಿ ಅಂದೆ ಮಧ್ಯಾಹ್ನದ ಅದೇ ಕಜುಪಿರಿಗು ಕಜುಪುದ ಅದೇ ಇತ್ತಂಡು ದೂರ ಪೋಯರು ಮಹೇಶ್ ಅಣ್ಣ ದೂರ ಪೋಯರು ಸೌಮ್ಯ ದೂರ ಪೋಯರು ಆರ್ಡೆ ಬ್ರೋ ಥ್ಯಾಂಕ್ ಯು ಬನಂದಲ್ಲೇರಿ ಏರೆಗ್ ಸಿಸ್ ದಾದಿ ದಾದಿ ಸಿಸ್ ಇರು ದಾದ ಪಂಡಾರು ಗೊತ್ತಾಯ್ತು ಮದ ತಗೊಂಡವೆ ನೆನಪು ಶಕ್ತಿ ಜಾಸ್ತಿ ನಜ್ಜ ರಗಡ್ ಸರಿಗೆ ನೋಡ ಯಾನ ಮಲ್ಲ ಐಶ್ವರ್ಯ ರೈ ಪನಂದ್ಲು ಅವು ಐಶ್ವರ್ಯ ರೈ ಅತ್ತಿ ಈ ರಾಣತ ಎಂಚ ಐಶ್ವರ್ಯ ರೈ ಅಪ್ಪು ಓಕೆ ಮುದ್ದು ಸಿಸ್ ಬಾಯ್ ಒಂತೆ ಬೇಲೆ ಉಂಡು ಅಂದೆ ಮಂಜು ಅಕ್ಕ ಓಕೆ ಥ್ಯಾಂಕ್ ಯು ಸೋ ಮಚ್ ಇದು ಕೊಡ್ತೇನೆ ಲೈವ್ ಸಪೋರ್ಟ್ ಮಾಡ್ತಾರೆ ಈರ್ಲ ಲೈವ್ ಮಲ್ಪ್ಲೆ ಇಜಿಂಡ ಮಂಡೇ ಗುದ್ದುವೆತಿಲ್ಲ ಈಶ್ವರಿ ಸಿಸ್ ಗಿಫ್ಟ್ ಡನ್ ಪನಂದುಲ್ಲೆ ಆರ್ಡಿ ಅಣ್ಣೆ ಅಂಚನೆ ಮಂಜು ಅಕ್ಕಗ್ಲ ಕನೆಕ್ಟ್ ಆಲೆ ಆರ್ಡಿ ಅಣ್ಣ ಕೊರಿಯರ ಅಲೆ ತುಲೆ ಈಶ್ವರಿ ಯಾರನ್ನ ಚಾನಲ್ ಕನೆಕ್ಟ್ ಆಲೆ ಮಹೇಶ್ ಅಣ್ಣ ಉಲ್ಲರ ಮಹೇಶ್ ಅಣ್ಣ ಇರ್ಲಂಜಿ ಕನೆಕ್ಟ್ ಆಲೆ ಕೊಡ್ತೆ ಈಶ್ವರಿ ಸಿಸ್ ಪನ್ನೋದಿಲ್ಲೇರ ಆರ್ಡಿ ಅಣ್ಣೆ ಓಕೆ ಯಾನ್ ರಿಟರ್ನ್ ಕೊರ್ಪೆ ಥ್ಯಾಂಕ್ ಯು ಸೋ ಮಚ್ ಪನ್ನೋದಿಲ್ಲೇರು ಮಂಜು ಅಕ್ಕ ಬಾಯ್ ರವೀಂದ್ರ ಬ್ರೋ ಪನ್ನೋದಿಲ್ಲೇರು ಮಂಜು ಅಕ್ಕ ತಿರ್ಗು ನಾವು ಉಂದಿ ಕಾಲ್ ಬರ್ತಾನಂಚ ಉಲ್ಲೆ ಉಲ್ಲೆ ಅಂದ ಎನ್ನ ಫೇಸ್ ತೂತು ಲೈಫ್ಗೆ ಒಂದು ಈ ರವೀಂದ್ರ ಅಣ್ಣ ಗುದ್ದುದು ಚಟ್ನಿ ಮಾಡ್ಕೊಡಿತ್ತು ಅತ್ತೆ ರವೀಂದ್ರ ಅಣ್ಣ ಫೇಸ್ ಲೈವ್ ಬಾಸಿ ಜನ್ ಅಲ್ಲ ಮೇರಡ ಮಹೇಶ್ ಅಣ್ಣಡ ಪಲ್ಲೆ ಫೇಸ್ ಲೈವ್ ಮಹೇಶ್ ಅಣ್ಣದ ಪಲ್ಲೆ ಮಹೇಶ್ ಅಣ್ಣ ಕೇನೋಡ ಮಹೇಶ್ ಅಣ್ಣ ಮೇರು ಏರು ಕುಲಾಲ್ ಸಿಸ್ ಉಲ್ಲೇರತ್ತೆ ಯಾರನ್ನ ಚಾನಲ್ಗೆ ಒಂದು ಕನೆಕ್ಟ್ ಅಲ್ಲವೆ ಸೌಮ್ಯ ಉಲ್ಲರ ಓ ಸೌಮ್ಯ ಮುಕ್ಲೇನು ಹಾಜರಿಲ್ಲೆತ್ತಲೆಕ್ಕ ಲೆಕ್ಕೊಡು ಮಾಡಿ ಶಾಲೆ ಪೂರ ಹಾಜರ್ ಲೆಕ್ಕ ಅಂಚ ಅದೇ ಮುದ್ದಕ್ಕೆ ಯಾನ್ ಲೈವ್ಡು ಮುದ್ದಕ್ಕೆ ಯಾನ್ ಲೈವ್ಡು ಉಪ್ಪುನಗ ಇಂಕ ಗರ್ನಲ್ ದಕ್ಕು ಅಂದೆ ಸೌಮ್ಯ ಅವು ಮೇರಡೆ ಬಂದೆ ಮಹೇಶ್ ಅಣ್ಣಲ್ಲೇರತ್ತೆ ಅಡಲೆ ಫೇಸ್ ತೂದು ಬರ್ಪಿನಿ ಲೈಕ್ ಬೊರ್ಚು ಪನಂದುಲ್ಲೇರು ಅಂದ ಎಸ್ ರವೀಂದ್ರ ಬ್ರೋ ಪನಂದುಲ್ಲೇರು ಒಲ್ಪಾಂಡಲ್ಲ ರೋಡ್ ಸೈಡ್ ಅವನ್ ಡ್ಯಾನ್ಸ್ ಮಾಡ್ಕೊಳ್ಳಿ ಫುಲ್ಲು ಜನ ಬರ್ತಾರೆ ಜನ ಅಂದೆ ಈರು ಅಂಚನೆ ಮಾಡ್ತಾರೆ ರವೀಂದ್ರ ಅಣ್ಣ ಈರು ಮಲ್ಪಲ್ಲ ಎಲ್ರದ್ದು ಒಳ್ಳೆ ಪನಂದಲ್ಲೇರು ಮಹೇಶ್ ಅಣ್ಣೆ ಹಾಯ್ ಮುದ್ದು ತಂಜಮ್ಮ ಹಾಯ್ ಸತೀಶಣ್ಣ ಹೇಗಿದ್ದೀರಾ ಮಳೆ ಬಂತು ಮಳೆ ಬಂತು ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ ಹೇಗಿದ್ದೀರಾ ಸತೀಶಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಓ ಈ ಬರ್ಸೋಗೆ ಎಂಟು ಬೇಕು ಜೋರು ಬರ್ಸೊಂಡು ಹಾಯ್ ರವೀಂದ್ರ ನಮಸ್ತೆ ಅಂತ ಹೇಳ್ತಿದ್ದಾರೆ
ಈ ವಾಕ್ಯದ ಡೈಲಾಗ್ ವೈರಲ್ ಹಾಕೋಣ ಅಂದ ಯಾನ ಮಾತಾಡಲ್ಲ ಕೊರ್ತ ಅಂಡ ಎಂಕೆಲ್ಲ ಕೊರ್ಪು ಜಪ್ಪಿಸ್ತ ಅಂದೆ ಓ ಹೊರ ಕೊರ್ಲನಾರ ರವೀಂದ್ರಣ್ಣ ಹೀರೆ ಕೊರ್ಪು ಜಾರ್ ಜೋರಿಲ್ಲ ಹೋಗಿ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ പിന്നെ ಇವರಿಗೆ ಈಶ್ವರಿ ಚಾನಲ್ಗೊಂದು ಕನೆಕ್ಟ್ ಆಗಿ ಆಯ್ತಾ ಬಲ್ಲ ಕೇಸ್ ಇಲ್ಲ ಅಂದರೆ ಜನನೇ ಇಲ್ಲ ಸಾಕು ಇಷ್ಟು ಜನ ಸಾಕು ಕೇಸ್ ಬೇಕಂತಿಲ್ಲ ಬರ್ಸಕಲು ಯಾನ್ ಪೋಪುನೆಂಚ ಈ ಬರ್ಸೋಕು ಅದು ವೈರಲ್ ಡೈಲಾಗ್ ಅಂದ ದೂರ ಉಂತಲೇ ಗರ್ನಲ್ ದಕ್ಕನಾಗ ಬೊಕ್ಕ ದಾದಾಪುನು ಗೊತ್ತಜ್ಜಿ ಮುದ್ದು ಅಕ್ಕ ಇರ್ನ ಮಂಡೆ ಕೊರ್ಪೆದಿಲ್ಲ ಕುಲಾಲ್ಸಿ ಬರ್ಸ ಅಂದಾರ್ಡಿ ಅಣ್ಣ ಬರ್ಸ ಯಾನ್ ಐಕಿತ್ತ ಮನೆ ಫೇಸ್ ಲೈವ್ ಮಲ್ದಾರ ಮುದ್ದು ಇಜ್ಜಿ ಕುಲಾಲ್ಸಿ ಸ್ಯಾಮ್ ಮಲ್ದಜಿ ಮಲ್ದಾರ ಮೇಕಪ್ಪು ಎಲ್ಲ ಮಾಡಿಕೊಂಡು ಬರಬೇಕು ಫುಲ್ಲು ಜನ ಬರ್ತಾರೆ ಆರ್ ಡಿ ಅಣ್ಣ ನೋಡಿ ರವೀಂದ್ರಣ್ಣನನ್ನು ಬೊಲ್ಲದಲ್ಲಿ ಬಿಡಿ ಮಾರ್ರೆ ಎಲ್ಲಾದರೂ ತೋಡಲ್ಲಿ ಬಿಡುವನ ಸೌಮ್ಯ ಕಡಲೆ ಚಿಪ್ಸ್ ಎಲ್ಲ ತಿನ್ನಬೇಕು ನಾನಾಗ ಕಡಲೆ ತಿಂದೆ ನಿಮಗೆ ಬೇಕಿತ್ತೆ ಯಾರಿಗಾದರೂ ಕುಲಾಲ್ಸಿ ಸಿರೆ ಬೋಡಿತ್ತನ ಕಡಲೆ ಮುದ್ದು ತಂಗಿ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ ಇದ್ದೇನೆ ಹೇಳಿ ಸತೀಶ್ ಅಣ್ಣ ಮುದ್ದು ಅಮ್ಮ ಅಂತ ಹೇಳ್ತಿದ್ದಾರೆ ಎಲ್ಲೆಲ್ಲ ಉಪವಾಸ ಕುಲ್ಲೋಡ ತಂಗಿ ಕಾಫಿ ಇಲ್ಲ ಕಾಫಿ ಎಂಕ್ ಬೊರ್ಚೆ ಇವ್ರು ಕಡಲೆ ತಿನ್ಪು ಜಾರ ತಿನ್ನೋಡಿ ಜೀವ ಗೆಡ್ಡೆ ಕಡಲೆ ತಿಂದ ಎಲ್ಲ ನೋಡೋ ಹಾಗೆ ತಿನ್ನಬೇಕು ಜನ ಬರ್ತಾರೆ ಈ ರವೀಂದ್ರಣ್ಣನ ಮಂಡೆಗೆ ಒಂದು ಕೊಡ್ತೇನೆ ನೋಡಿ ಎಲ್ಲೆಲ್ಲಿದ್ದು ಡೈಲಾಗ್ ತಂದು ರಂಜಿತ್ ಅವರೇ ಹಾಯ್ ಹೇಗಿದ್ದೀರಾ ರಂಜಿತ್ ತಂಗಿ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ ಹೇಗಿದ್ದೀರಾ ಹಾಗೆ ಒಂದು ಲೈಕ್ ಕೊಡಿ ಸಾಗರಣ್ಣ ಹಾಯ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಆಯಿತಾ ತಂಗಿ ಅಂತ ಸತೀಶ್ ಅಣ್ಣ ತಂಗಿ ದೆವ್ವನಾ ಓ ದೇವರೇನೆ ತಂಗಿ ದೆವ್ವ ಆದರೆ ಕಷ್ಟ ಐ ಆಮ್ ಫೈನ್ ಆ್ಯಂಡ್ ಯು ಮ್ಯಾಮ್ ನಾನು ಕೂಡ ಚೆನ್ನಾಗಿದ್ದೇನೆ ಟೀ ಆಯಿತಾ ನಿಮ್ಮದು ಡೈಲಾಗ್ ಎಡ್ಡೆ ಉಂಟು ರಂಜಿತ್ ಅವರೇ ನಿಮಗೆ ತುಳು ಬರುತ್ತಾ ನೀವು ಯಾವ ಊರು ಹೇಳಿ ತಂಗಿ ಮಳೆ ಹೌದು ತಂಗಿ ಮಳೆ ಎಂತ ಕಮಿನ್ ಟೀಚರ್ ಮೇಲೆ ಹೋಗಿ ಮಳೆ ಅಲ್ವಾ ಅಂತೇಳಿ ಮೆಲ್ಲ ಹೋಗಿ ಮಳೆ ಅಲ್ವಾ ಸೌಮ್ಯ ಹೌದೌದು ಎನ್ನ ಅಕ್ಕನ ಮಗಳು ಪಾತೆರ್ಲೆ ಕಾಪುಂಡು ಅಂದೆ ಇರ್ನ ಅಕ್ಕನ ಮಗಳು ಅಂಚನೆ ಪಾತೆರ್ನ ಎನ್ನ ಆರ್ನ ವಯಸ್ಸುಲ ಅಂಚನೆ ಉಂಡೆ ತಂಗಿ ಪನೊಂದುಲ್ಲೆರ್ ಸತೀಶ್ ಅಣ್ಣೆ ಬರ್ಪುಂಡು ಓ ಇರೇ ತುಳು ಬರ್ಪುಂಡ ಇರ್ನ ಊರು ಹೋಲಿ ರಂಜಿತ್ ಅಂಚನೆ ಒಂದು ಲೈಕ್ ಕೊರ್ಲೆದುಕ ಚಾನಲ್ ಸಬ್ ಮಲ್ದು ಜಾಡ ಸಬ್ ಮಲ್ಪ್ಲೆ ಎಸ್ ಸೇಮ್ ಅಂದೆ ಹೀರೇಪ ಲೈವ್ ಮಲ್ಪರ ಕುಲಾಲ್ಸಿಸ್ ಈಶ್ವರಿ ಸಿಸ್ ಕನೆಕ್ಟ್ ಆಗಿದ್ದೀನಿ ಆಲ್ರೆಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಆರ್ ಡಿ ಅಣ್ಣ ಉಳ್ಳಾರಾ ತುಲೆ ರಂಜಿತ್ ಈರ್ನ ಚಾನಲ್ ಉಂಡ ಬಂದೆ TV9 ಚಾನಲ್ ಪುರ ಪನೊಚ್ಚಿ ಬೊಕ್ಕೆ ಪೆಡ್ದೆ ನೋಡ 33 ಸಬ್ಸ್ಕ್ರೈಬ್ ಉಂಟು ಚಾನಲ್ ಉಂಡೆ ರಂಜಿತ್ ಅಂದರೆ ಮೊಕ್ಲೆ ಪುರ ಕನೆಕ್ಟ್ ಅಲ್ಲವೇ ಚಾನಲ್ ಇತ್ನಕ್ಲೆಗೆ ಇಜ್ಜಿ ಅಂದ ರಂಜಿತ್ ಬಾರ್ಡ್ ಕೆಲಸ ಮಲ್ಪುನು
ಅಲೆ ರಂಜಿತ್ ಅಂದೆ ಅಲೆ ಮುಲ್ ಸಾಗರನ್ನೇ ಪನೊಂದುಲ್ಲೇರು ಅಂದ ಚಾನಲ್ ಉಂಡ ಬಕಾರ ಇಜ್ಜಿ ಪನೊಂದುಲ್ಲೇರು ಅರೆ ಗುದ್ದುಲೇ ನಾನು ತಾರ್ಪಡ್ ಪಡುವೇರ ಅಂತ ಚಾನಲ್ ಉಂಡು ಪನೊಂದುಲ್ಲೇರು ರವೀಂದ್ರಣ್ಣೆ ಅಂದೆ ರಂಜಿತ್ ಚಾನಲ್ ಉಂಡೆ ಇತ್ತಂಡ ಬ್ಲೂ ಕೊರ್ಪೆ ಐಕಕ್ಕೆ ಎನ್ನಿ ಬೊಕ್ಕ ಅಂಚನೆ ಮೂಲು ಪಿನ್ ಹಿಡಿಲ್ಲೇರು ಕೆಲವು ಚಾನಲ್ ಇತ್ತಿನಕ್ಲುಲ್ಲೇರು ಅಕ್ಲೇ ಸಪೋರ್ಟ್ ಮಲ್ಪಲೇಂದು ವೀಡಿಯೋಸ್ ಉಂಡು ಅಂದೆ ದಾದ ಆರ್ಮಿನಿ ವೀಡಿಯೋಸ್ ಡ್ಯಾನ್ಸ್ ಮಲ್ತೊಂದುಲ್ಲೇರು ಅದಾದ ಕತೆ ಉಂಡು ಹಿಂಗೆ ದಾದೆಂದು ಅರ್ಥ ಒಂದು ಇಚ್ಚಿ ಆರ್ದಾಯ ಗೈಡ್ ಮಲ್ಪುನು ದಾಯ ಗೈಡ್ ಮಲ್ಪೇರು ಅಂದೆ ರಂಜಿತ್ ಇರ್ಡನಕ್ಕೇನು ವ್ಯಾನು ಬೇತಕ್ಲ ಪಾತ್ರ ನಂಬು ಜೀರ್ ರಂಜಿತ್ ಈರೆ ಪನ್ಲೆ ಮೂಲ್ ಸಾಗರಣ್ಣೆ ಒಂಜಿ ಕಮೆಂಟ್ ಪಾಡ್ದೇರು ಅವು ನಿಜನಾ ಸುಳ್ಳೆ ಪನ್ಲೆ ಯಾನ್ ತೂತೆ ಬೇತೆಲ್ಲ ಇವಡು ಆರೆನಿಂದ ಎಂಚ ಕನ್ಫರ್ಮ್ ಅದು ಪನ್ಪರ್ ಪಂದೆ ಸಾಗರಣ್ಣ ಆರೆನಾ ಯಾನು ತೂತೆ ಬೇತೆಲ್ಲ ಇವಡು ಹೈಟ್ ದಾದ ಲಾಭ ಉಂಡು ಪನ್ಲೆ ಏರೆಗ್ಲ ಇತ್ತೆ ಒರಿಯನ ಹೈಡ್ ಮಲ್ತು ದಾದ ಲಾಭ ಉಂಡು ಪಂಡ ನಮ್ಮ ಕರೆಕ್ಟ್ ತೂವಂದೆ ಒರಿಯಾಗ ಅಪವಾದ ಪಾಡ್ನ ತಪ್ಪತ್ತೆ ಎಂಕ್ ಗೊತ್ತುಜ್ಜಿ ಯಾರು ಏರಿಂದ ಹೆಂಗೆ ಗೊತ್ತುಜ್ಜಿ ಪನಂದುಲ್ಲೆ ರಂಜಿತ್ ಫೋಟೋ ಸುಳ್ಳು ಪನ್ಪುಜಿ ದಾದ ಪಾತೆರುವೆರು ಒಂಜಿ ಚಾನಲ್ ದಿ ಒಂದು ಏರ್ಲಾಂಚ ಮಲ್ಪುವೆರ ಅವು ಪನ್ಲೆ ಫಸ್ಟ್ ಏರ್ಲಾಂಚ ಮಲ್ಪುಜೆರ್ ಎನ್ನ ಪ್ರಕಾರ ಚಾನಲ್ ಇತ್ತನಕ ಸೂಪರ್ ಪನೊಂದುಲ್ಲೇರು ರವೀಂದ್ರ ಅಣ್ಣೆ ಉಲ್ಲೇಸಿಸ್ ಪನೊಂದುಲ್ಲೇರು ಆಡಿ ಅಣ್ಣೆ ಗೊತ್ತುಜ್ಜ ರಂಜಿತ್ ಚಂದ್ರವತಿ ಲೈವ್ ದಾದ ಮಲ್ ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರ ಅಣ್ಣ ಎಂಕ್ ಬ್ಲೂ ಬರ್ಚಿ ಓಕೆ ಬ್ಲೂ ಬರ್ಚರ್ ಸಪೋರ್ಟ್ ಮಲ್ತೊಂದಿಪ್ಲವೆ ಬನ್ನಿ ಗೈಸ್ ಅಂತ ರವೀಂದ್ರ ಅಣ್ಣ ಯಪ್ಪ ಏರೇನು ನಂಬೋಡ ಏರೇನು ಬುಡದ ಒಂಜಿಲ್ಲ ಗೊತ್ತಾ ಒಂದಿಜ್ಜಿ ಸಾಗರಣ್ಣ ಹಾಯ್ ನೂರು ಹಾಯ್ ಹೇಗಿದ್ದೀರಾ ಲೈಕ್ ಡನ್ ಥ್ಯಾಂಕ್ ಯು ನೂರು ಬೈ ಮಿಸ್ಟೇಕ್ ಹೈಡ್ ಹಾಕ್ತೀನಿ ಬೈ ಮಿಸ್ಟೇಕ್ ಆದ ಹೈಡ್ ಹಾಕ್ತೀನಾ ಇರು ಎಸ್ ಸರಿ ಹೈಡ್ ಆತನ ಬರಲಿ ರಂಜಿತ್ ಒಂದೇ ಸರಿಯಾ ಎಸ್ ಸರಿ ಆತಣ ಆಟೋ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ನೂರು ಹಾಯ್ ಅಂತ ರವೀಂದ್ರಣ್ಣ ಮುದ್ದು ಹುಲಿ ಆರಾಮಿದ್ದೀರಾ ಹಾಂ ನಾನು ಆರಾಮಿದ್ದೇನೆ ಆಟೋ ಅಣ್ಣ ಆರಾಮಿದ್ದೀರಾ ಅಂತ ಹೇಳ್ತಿದ್ದಾರೆ ಸಂಪತ್ತಣ್ಣ ಹಾಯ್ ಎಂಚುಲ್ಲರು ಸಂಪತ್ತಣ್ಣ ಹುಷಾರುಲ್ಲರೇ ಚಾಂಡೆ ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ತೊಗರಿಬೇಳೆ ಎಂತ ತೊಗರಿಬೇಳೆ ಎಂತ ತೊಗರಿಬೇಳೆ ನೂರು ದೇವತೆನಾ ಓಕೆ ರವೀಂದ್ರಣ್ಣ ಅಕ್ಕ ಈರು ಬೇಜಾರುಡುಲ್ಲರು ಯಾನ್ ಪೋಪೆ ಎಂಕ ಪೋಡಿಗೆ ಹಾಕೊಂಡು ಇಜ್ಜೆ ಸೌಮ್ಯ ಬೇಜಾರ್ದಾಯಕ ಮದು ಎಂತ ಹೇಳ್ತಿದ್ದೀರಾ ನಿಮ್ಮ ಮಂಡೆ ಮುದ್ದುಲಿ ಅಂತ ಹೇಳ್ತಿದ್ದಾರೆ ಹೇಳಿ ಬೇಜಾರಿಲ್ಲ ಸೌಮ್ಯ ಯಾಕೆ ಬೇಜಾರು ಅದು ನಾನು ಸ್ವಲ್ಪ ಅವ್ರಿಗೆ ಹೇಳಿದ್ದಕ್ಕೆ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಷ್ಟೇ
ಒರಿಯನ್ ಅತ್ತು ಕೆಲವು ಜನನ ಹೈಡ್ ಮಲ್ತುದುಂಡು ಆ ಜನ ಮಿತ್ತು ಕುಲ್ದಾರ್ನ ಚಾನಲ್ಡ್ ಬೇಜಾರು ದಾಯಕೇನೊಂದುಲ್ಲೇರು ರವೀಂದ್ರನ್ ಸೌಮ್ಯ ಯಾನುಲ್ಲ ಬೇಜಾರು ಪಂದುಲ್ಲೇರು ಸಂಪತ್ತಣ್ಣ ಸಾಗರ್ ಅಣ್ಣ ದಾದ ಪನ್ಪು ನೀನು ಗೊತ್ತಾ ಒಂದು ಮಧು ನಿಮ್ಮ ಮಂಡೆಗೆ ಕೊಡ್ತೇನೆ ಆಯಿತಾ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ 100. ಬನ್ನಿ ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಟಿಫಿನ್ ಬಾಕ್ಸ್ ಇಜ್ಜಿಗೆ ಐಕ್ ಬೇಜಾರು ಯಪ್ಪ ದೇವರೇನೆ. ಓಕೆ ಬಾಯ್, ಜಾಗ್ರತೆ. ಓಕೆ ಸಾಗರಣ್ಣ, ಓಕೆ ಓಕೆ, ಧನ್ಯವಾದಗಳು. ಬರೊಂದಿಪ್ಪಲೆ ಸಪೋರ್ಟ್ ಮಲ್ತೊಂದಿಪ್ಪಲೆ ಮುದ್ದೂಲಿ ಅಂತ ಹೇಳ್ತಿದ್ದಾರೆ 100. ಸೊಪ್ಪು ಲೈಕ್ ಬೇಕಾ? ಲೈಕ್ ಕೊಟ್ಟರೆ ಬೇಕು, ಕೊಡದಿದ್ರೆ ಬೇಡ ಆಯಿತಾ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಯಾನು ಒಂಜಿ ಚಾನಲ್ಡ್ ಬೈ ಮಿಸ್ಟೇಕ್ ಹೈಡ್ ಮಲ್ತೆ ಒಂಜಿ ಪರ್ಸನ್ ಅವೇನು ಎಂಕ್ ದೆಪ್ಪರಾಯ್ಜ ಅವೇಕ್ ಇಂಚ ಪಂಡೇರು ಅಂದ ಅತ್ತಾರು ಮಿತ್ ಮೆಸೇಜ್ ಬಾರ್ದಿರ್ತುಲೆ ರಂಜಿತ್ ಯಾನೊಂಜಿಕೇನು ಈರ್ನ ಒಂಜೇ ಒಂದಿಪ್ಪುನ ಐಡಿ ಬೇತ ಮಿನಿ ಉಂಡ ಬಂದೆ. ಮಧು ನಗ್ತಿದ್ದಾರೆ. ಪಿನ್ ಮಾಡು ಮಧುಲಿ, ಪಿನ್ ಮಾಡಿ. ಪಿನ್ ಐಡಿ ಅವ್ರು ಇಲ್ಲಲ್ಲ 100 ಪಿನ್ ಐಡಿಗೆ ಅವ್ರಿಗೆ ಕನೆಕ್ಟ್ ಆಗಿ ಆಯಿತಾ. ಆಮೇಲೆ ಇಲ್ಲಿ ಯಾರು ಗೊತ್ತಾ, ಈಶ್ವರಿ ಚಾನಲ್ ಅಂತ ಇದೆ ನೋಡಿ, ಅವ್ರಿಗೆ ಕೂಡ ಕನೆಕ್ಟ್ ಆಗಿ. ಆಟೋ ಅಣ್ಣ ಜಂಪ್ ಅಂತ ಹೇಳ್ತಿದ್ದಾರೆ 100. ಮುದ್ದು ಅಕ್ಕ ಸಂಪತ್ತಣ್ಣನ ಯಕ್ಷಗಾನ ಉಂಡು ಅಂದೆ. ಆಯಿತು ಬಿಡು, ಕೊಟ್ಟರೆ ಕೊಡ್ತೀನಿ, ಕೊಡಿಲ್ಲ ಅಂದರೂ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಮಧು. ಥ್ಯಾಂಕ್ ಯು ಮಧು. ಎಸ್ ಒಂಜೇ ಇಪ್ಪುನಿ ಅಂದ. ಅರ್ಧ ಲೈಕ್ ಕೊಟ್ಟಿದ್ದೀನಿ, ಇನ್ನು ಅರ್ಧ ಯಾರು ಕೊಡ್ತಾರೆ? ನಿಮ್ಮ ಅಜ್ಜ ಕೊಡ್ತಾರಾ? ಅವರು ನನಗೆ ವೀಡಿಯೋಸ್ಗೆ ಮೆಸೇಜ್ ಹಾಕಿದರು. ಯಾರು? ನೂರು. ಆಮೇಲೆ ಬೇಗ ಹೋಗಿ ಆಯ್ತಾ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರಂಜಿತ್ ಸಾಲ್ಯನ್ ಏರು ರಂಜಿತ್, ಅವರು ರಂಜಿತ್ ಅಣ್ಣನ ಇವರು? ಹೌದಾ? ಅಲ್ಲಲ್ಲ, ರಂಜಿತ್ ಈರು ರಂಜಿತ್ ಅಣ್ಣನ ಅತ್ತತೆ. ರಂಜಿತ್ ಅಣ್ಣ ಅಂಚ ಮಲ್ಪರ ಸಾಧ್ಯ ನಿಜ ನನ್ನ ಪ್ರಕಾರ. ಬೊಕ್ಕ ಹೆಂಗೆ ಗೊತ್ತು ರಂಜಿತ್ ಸಾಲ್ಯನ್ ಏರು ರಂಜಿತ್ ಪನೊಂದುಲ್ಲೇರು ಸಾಗರ. ನೀನು ಕೊಡು ಸೊಪ್ಪು ಅಂತ ಹೇಳ್ತಿದ್ದಾರೆ ಮತ್ತು 100 ಲೇಟ್ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರವಿ ಅಣ್ಣ ಅರ್ಧ ಲೈಕ್ ಕಚ್ಕೊಂಡು ಹೋದ್ರು ಅಂತ ಹೇಳ್ತಿದ್ದಾರೆ ಮಧು. ನಗ್ತಿದ್ದಾರೆ ಮಧು. ಎಲ್ಲಿಗೆ ಆಟೋ ಅಣ್ಣ ಅಂತ 100. ಅದೇ ರಂಜಿತ್ ಫೋಟೋ ನೋಡಿದೆ ನಾನು. ನೂರು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮಧುರು ಅಂತ ರವೀಂದ್ರಣ್ಣ. ಮುದ್ದೂಲಿ ಅಂತ 100 ಹೇಳ್ತಿದ್ದಾರೆ. ಹ್ಞೂ ಅಂತ ಮಧು. ಕೂ ಅಂತ ಹೇಳ್ತಿದ್ದಾರೆ. ಸೌಕು ಎಂಚಿನೇ ಅವು ಇರ್ನ ಸೌಕು. ಸರಿ ಬನ್ನಿ ಸೌಕು ಹೋಗಿ. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಸರಿ ಸೊಪ್ಪು ಬಾಯ್, ಹ್ಯಾವ್ ನೈಸ್ ಡೇ. ನೈಸ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ. ಓಕೆ ಮಧು ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ. ಫ್ರೀ ಇದ್ದಾಗ ಬಂದು ನನ್ನ ಲೈವ್ಗೆ ಸಪೋರ್ಟ್ ಮಾಡಿ. ನೀವು ಕೂಡ ಲೈವ್ ಮಾಡ್ತಿದ್ದೀರಿ ಅಂತಾದರೆ ನಾನು ಕೂಡ ಬಂದು ಸಪೋರ್ಟ್ ಮಾಡ್ತೀನಿ. ನಾಟಕ ಸ್ಟಾರ್ಟ್ ಆಗುವಾಗ ಹೋಗಬೇಕು, ಎಂಡ್ ಆಗುವಾಗ ಹೋಗಬೇಡಿ 100 ಅಂತ ಹೇಳ್ತಿದ್ದಾರೆ. ಸೌಮ್ಯ ಈರೇನು ಬುರ್ದು ಪೋಪು ಜಾನ್ ಮೋಕೆದ ಮೆಗ್ದಿ ಇರ್ಪನೊಂದುಲ್ಲೇರು ಸಂಪತ್ತಣ್ಣೆ. ಬನ್ನಿ ಬನ್ನಿ ಅಂತ ಹೇಳ್ತಿದ್ದಾರೆ. ಓಕೆ ಬಾಯ್ ಮ್ಯಾಮ್. ಎಂಕ ಇಷ್ಟ ಇಜ್ಜೆ ಮೂಲು ದಾದಾಂಡ್ ರಂಜಿತ್ ಇತ್ತ ಮೂಲು ಲೈವ್ ಓನರ್ ಪಾತಿರೋಡು ಬೇತಕ್ಲತ್ ಯಾಂದಲ ಪಂಡೇನ ಇಜ್ಜತಿ ಮುದ್ದು ಅಕ್ಕಲ್ ದಾದಿ ಸಂಪತ್ತಣ್ಣ. ಅಕ್ಕಲತ್ ರವೀಂದ್ರಣ್ಣ ನಗ್ತಿದ್ದಾರೆ. ಮುದ್ದು ಅಕ್ಕ ಸೌಮ್ಯ ತಂಗಿ ನಂದು. ಹೌದಾ? ಓಕೆ ಓಕೆ ಸಂಪತ್ತಣ್ಣ ಸರಿ ಪನೊಂದುಲ್ಲೇರು ಸೌಮ್ಯ ಹಾರ್ಟ್ ಕೊರೊಂದುಲ್ಲೇರು ತುಳು. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಮುದ್ದುಲಿ ಎಂತ ಗುದ್ದುತ್ತೀರ? ಯಾರಿಗೆ ಗುದ್ದುತ್ತೀರಿ ನೀವು? ಮೊದಲು ಬಜ್ಜಿ ಗುದ್ದಿ. ಅರೆಗೂ ಬ್ಲೂ ಕೊರ್ಲಾ ಮುದ್ದು.
ಆರು ಕಮೆಂಟ್ ಮಾಡಾಡ್ದಕ್ಕೆ ಸೌಮ್ಯಕ್ಕ ಹಾಯ್ ಅಂತ 100 ಅಂತ ಹೇಳ್ತಿದ್ದಾರೆ. ಸೌಮ್ಯಕ್ಕ ಎನ್ನ ಹಾರ್ಟು ಅಲ್ಲೇ ಹಾರ್ಟ್ ಪುಡಾಂಡಿಗೆ ಡಮರಂಡ. ಬಜ್ಜಿ ಅಂದರೆ ಏನು ಮುದ್ದುಲಿ? ಬಜ್ಜಿ ಅಂದರೆ ಬಜ್ಜಿ. ಬಜ್ಜಿ ಗುದ್ದುತ್ತೇವಲ್ಲ ಅದು. ಆಟೋ ಅಣ್ಣ ಅಂತ ಹೇಳ್ತಿದ್ದಾರೆ. 100 ಯೋಚನೆ ಮಾಡ್ತಿದ್ದಾರೆ ಎಂತಾಯ್ತು. ತನ್ನ ಹಾರ್ಟ್ ಪೋಂಡ್ಗೆ ಹಾರ್ಟ್ ಅದೇ 100 ಡೈಲಾಗ್ ಎಲ್ಲೋ ಕೇಳಿದ ಹಾಗೆ ಇದೆಯಾ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ಸಂಪು ಅಂತ ಹೇಳ್ತಿದ್ದಾರೆ ಕುಲಾಲ್ಸಿಸ್. ನಾನು ಗೊಂಗ ಓಕೆನಾ ಅಂತ ಹೇಳ್ತಿದ್ದಾರೆ 100. ಹೌದಾ? ಸೌಮ್ಯ ಚಾಪರಿಯರ ಕೆಮ್ಮು ಹೆಂಚುಂಡು ಬರ್ಸೋಗು ನೆನೆ ಉರ್ಚಿ ಜಾಗ್ರತೆ. ಓ ದೇವರನೇ, ಎಂತಹ ಒಂದು ಮಾತು. ಬಾರಿ ಒಂಜಿ ಪೊರ್ಲುದ ಪಾತ್ರ. ಹಾಯ್ ಕುಲಾಲ್ ಅಕ್ಕ ಬಂದಿಲ್ಲ ಸಂಪತ್ತಣ್ಣೆ. ಯಾವ ಡೈಲಾಗ್ ಅಂತ ಹೇಳ್ತಿದ್ದಾರೆ 100. ಬನ್ನಿ ಬನ್ನಿ ಗೈಸ್ ಅಂತ ರವೀಂದ್ರಣ್ಣ. ಬರ್ಸ ಉಂತುಂಡ? ಹಾಂ ಬರ್ಸ ಪೋಂಡಿ ಯಾನ್ ಬಿದಡಿಯ. ಟುಗೆದರ್ ಪಾಡ್ರೆಗ್ ಸನ್ನಿಯ ಅಂದೆ ಟುಗೆದರ್ ಪಾಂಡ ತುಲ ಇಂಚಿತ್ನ ಪುರ ಒಂಜಿ ಘಟನೆ ಆಪುಂಡು. ಆ ಟೈಮ್ ಏರ್ಲ ಮನಿ ಪೂಜಾರು ಪಾಪಿಲ್ಲಕ ಯಾನ್ ಒರ್ತಿ ಪಾತಿರೋಡು ಬಾಸಿಜ್. ಓ ಬತ್ತುಂಡು ಬರ್ಸ ರವಿ ಆಡಿ ಅಣ್ಣ ಎಂಚ ಕೇಂಡರ ಏರು ಎಂಚ ಕೇಂಡರ ತುಲೆ ಬರ್ಸನೆ ಬತ್ತುಂಡು. ಬರ್ಸ ಬತ್ತುಂಡು ತುಲೆ. ಸೌಮ್ಯ ಅವರೇ ಅಂತ ಹೇಳ್ತಿದ್ದಾರೆ. ಚಾಪರಿಯರೇ ಕುಲಾಲಕ್ಕ ಅಂತ ಸಂಪತ್ತಣ್ಣ. ಸರಿ ಸಂಪತ್ತಣ್ಣ, ಕೆಮ್ಮು ಅಂಚನೆ ಉಂಡು ಬನ್ನದಲ್ಲೇರೆ 100 ಯೋಚನೆ ಮಾಡ್ತಿದ್ದಾರೆ. ಬೇಗ ಬನ್ನಿ ಆಮೇಲೆ ಲಾಸ್ಟ್ ಬರಬೇಡಿ ಡೈಲಾಗ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಯಾನು ಉಲ್ಲತ್ತ ಬನ್ನದಲ್ಲಿ ರವೀಂದ್ರಣ್ಣ ಈರುಲ್ಲ ರೀರು ಬಕ್ಕ ಅವಲ್ ನಾಪತ್ತ ಬರಿಂದು. ಸೌಮ್ಯ ಡಾಟಾ ಕಮ್ಮಿ ಉಂಟು ಯಾನ್ ಪೋವಡೆ ಒಡೀರ್ ನಚ್ಚಡೆ ಬೋಗಿ. ಅರಡಿ ಅಣ್ಣ ಬಲ್ಲೆ ಅರಡಿ ಅಣ್ಣ ಪಾತಿರ್ಲೆ ಪೂರ ಪೋಯರ್. ಬಲ್ಲೆ ಅಣ್ಣ ಬಲ್ಲೆ ಅಕ್ಕ ಚಾಕಿ ಬೋಡಿ ಚಾಕಿ. ಪಾಪ ಅಂತ ಹೇಳ್ತಿದ್ದಾರೆ 100. ಯಾರು ಪಾಪ? ರವಿ ಬ್ರೋ ಬಲೆ ಪರ್ಕ ಬಂದೊಂದಿಲ್ಲಿ ಆಡಿ ಅಣ್ಣೆ ಬಡ್ಚಿ ಒಂಜಿ ಲೈಕ್ ಏರಾದೆತ್ತೀರ್ ಕಂಡುಲು ಲೈಕ್ ಕೊಡಿ ಅಂತ 100 ಅಂದೆ ಅಣ್ಣ ಅಂತ ಸೌಮ್ಯ. ಅಕ್ಕ ದೇವತೆಗೆ ಸ್ವಲ್ಪ ಕಡಲೆ ಹಿಡ್ಕೊಂಡು ಹೋಗಿ ಎಲ್ರಿಗೂ ತೋರಿಸ್ಕೊಂಡು ತಿನ್ನಿ ಅಂತ ಹೇಳ್ತಿದ್ದಾರೆ. ತಿನ್ನಲಿ ಅಂತ ಹೇಳ್ತಿದ್ದಾರೆ. ಹೌದಾ? ಉಲ್ಲೆ ಥ್ಯಾಂಕ್ ಯು ಕುಲಾಲ್ಸಿಸ್. ಇಯರ್ ಲೈವ್ ಮಲ್ಪುಜರಿ ಮತ್ತೆ ಯಾರು ನಾನು ಮುದ್ದುಲಿ ನೀವು ಪ್ರೇತ. ಹಾಂ ಪರ್ಕ ರಗಾಳಜ್ಜಿ ಬನ್ನೊಂದಿಲ್ಲ ರವೀಂದ್ರಣ್ಣೆ. ಪರ್ಲೆ ಪರ್ಲೆ ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸಂಪತ್ತಣ್ಣ ಪೊಪ್ಪನ ಸಂಪತ್ತಣ್ಣ ಪೋಪುನಗೆನ್ಯ ದಾದಿ ಪೋಪುನಗೆನ್ಯ. ಓಕೆ. ಸೌಮ್ಯ ನೈಟ್ 100ಗೂ ಮಂಡೆ ಬೆಚ್ಚ ಆಪುನ್ ಪನಂದುಲ್ಲ ರವೀಂದ್ರಣ್ಣೆ. ಸೌಮ್ಯ ನೈಟ್ ಬಲ್ಲೆ ಪಾತಿರ್ಗ ಓಕೆ ಖುಷಿ ಟಿಪ್ಲೆ ಟಾಟಾ ಚಂಡಿ ಓಡ್ಚಿ ಪನಂದುಲ್ಲ ಸಂಪತ್ತಣ್ಣೆ. ನನ್ನ ಬಾಯಿ ಜೋಕುಲು ಬತ್ತೇರು ಓದನ ಬರಪುನ ಉಂಡು ಬಾಯಿ ಕುಲಾಲ್ಸಿಸ್. ಥ್ಯಾಂಕ್ ಯು ಸೋ ಮಚ್. ಇದು ಪಡ್ತೆ ಎನ್ನ ಲೈವ್ ಸಪೋರ್ಟ್ ಮಾಡ್ತಾರೆ. ಸೌಮ್ಯ ಬುಲಿ ಪೊಡ್ಚಿ ಬಂದಿಲ್ಲ ಸಂಪತ್ತಣ್ಣೆ. ಮುದ್ದುಲಿ ಅಂತ ಹೇಳ್ತಿದ್ದಾರೆ 100. ಎಂತಾಯ್ತು ನಿದ್ದೆ ಬರ್ತದಾ? ನಿದ್ದೆಲ್ಲ ಮಾಡಬಾರ್ದು 100. ಜೋಶಾಗಿರಬೇಕು, ಖುಷಿ ಖುಷಿಯಾಗಿರಬೇಕು 100. ಎಂಥದ್ದು ಸೂಪರ್ ಅಂತ ರವೀಂದ್ರಣ್ಣ. ಕೇನುಂಡತ
ಯಾ ನೋಡ್ತೆ ಮಂಗಲಕ ಬರ್ತಾರೆ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. 100 ಅಂತ ಹೇಳ್ತಿದ್ದಾರೆ ರವೀಂದ್ರನ್. ಪಾಪದ ಬಾರ 100ಗೊಂದು ಚಾಕ್ಲೇಟ್ ಕೊಡಿ ಮಾರೆ ಯಾರಾದರೂ. ಕೇನುಡು ಕೇಳಿಸುತ್ತೆ. ಥ್ಯಾಂಕ್ ಯು. ಯಾರು ಇಲ್ಲ, ಎಲ್ಲಿ ಹೋದ್ರು? ಸರಿ ಸಂಪತ್ತು ಇರ್ಲ ಜಾಗ್ರತೆ ಪನ್ನೊಂದಿಲ್ಲ ಸೌಮ್ಯ. ನೀವು ನನಗೆ ಮಾತು ಹೇಳೋದಿಲ್ಲ, ಅದಕ್ಕೆ ಎಂತ ಮಾತು ಹೇಳಬೇಕು? ಎಂತ ಹೇಳ್ಬೇಕು ಹೇಳಿ, ನಾನು ಹೇಳ್ತೀನಿ. RD ಬ್ರೋ ಅಂತ ರವೀಂದ್ರಣ್ಣ. ಆಟೋ ಅಣ್ಣ ಏನಾಯ್ತು ಅಂತ 100. ಅಯ್ಯೋ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ. ಆವತ್ತಲೆ ಒಂಜಿ ಲೈಕ್ ವಾಪಸ್ ತೆತ್ತೇರಿ ಏರಿಂದ ಗೊತ್ತಾಯ್ತು ಎಂಕ್ ಮಲ್ಲೇಜಿ ಬಿಡ್ಲೆ ಯಾನ ಸೌಮ್ಯ ಈರ್ ಬುಲಿತಂಡ ಎಂಕಲ ಬುಲಿಪರ ಬರ್ಪುನು ಈರು ಎನ್ನ ಮೋಕ್ಯದ ಮಿಗ್ದ್ಯಾತಿ ಸೌಮ್ಯ ತುಲೆ ಈರು ಬುಲಿ ಪಡ್ಚಿ ಅಣ್ಣಗಲ ಬೇಜಾರು ಹಾಕೊಂಡು ಅಣ್ಣಗ ದಾಯಿಗೆ ಈರು ಬೇಜಾರು ಮಲ್ಪ ಬರ್ಪನ್ಲೆ ಅಣ್ಣೆ ಒಂಜಿ ಮೂಜಿ ಕುಕ್ಕುದ ತೊದ್ದೊಲ್ಲೇರು ಅರೆಗೆ ಬೇಜಾರು ಮಲ್ಪೊಚ್ಚಿ ಸೌಮ್ಯ. ಏನಾಗಿಲ್ಲ 100 ಅಂತ ರವೀಂದ್ರಣ್ಣ. ಕವನ ಕಾದಂಬರಿ ಕವನ ಹೇಳಿ ಅದೆಲ್ಲ ಬರಲ್ಲ. ಚಟ್ನಿ ಮಲ್ಪಡ್ ಲೈಕ್ ಪಸಂದು ಪೋದು ಅನ್ನೋದಿಲ್ಲ ರವೀಂದ್ರಣ್ಣೆ. 100 ಯಾನು ಪರ್ದು ಪಾತಿರ್ನ ಅಂದೆ ಸೌಮ್ಯ ಅವೇನು ಸಂಪತ್ತಣ್ಣನ ಪನಚ್ಚ ರವೀಂದ್ರಣ್ಣ. ಸೌಮ್ಯಕ್ಕ ಕಾಫಿ ಆಯ್ತಾ ಅಂತ ಕೇಳ್ತಿದ್ದಾರೆ 100. ಅವರು ಸೌಮ್ಯ ಅಕ್ಕನಾ? ಎಂತ ಅಕ್ಕ? ಟೈಮ್ ಕೊಡ್ತಿದ್ದಾರೆ. ಸೌಮ್ಯ ಎನ್ನ ಶಾರ್ಟ್ ತುಲೆ ಕಾಮಿಡಿ ಆಯ್ತು ಸುಳ್ಳು ಪನ್ಪುನ ಪನ್ನೊಂದಲ್ಲಿರು ಸಂಪತ್ತಣ್ಣೆ ಸುಳ್ಳು ಅನ್ಪುನಿ ಸುಳ್ಳು ಅನ್ನೋದಿಲ್ಲ ಪಲ್ಲೆ ಬಕ್ಕೊಂಜ ವಿಷಯ ಇದೆ ಇದುವೆ ಬೊರ್ಚಿಂದ ಮನಿ ಪಂದಗುಲ್ದೆ ಸಪೋರ್ಟ್ ಥ್ಯಾಂಕ್ ಯು ಸೌಮ್ಯ ಅವರೇ ಅಂತ ಹೇಳ್ತಿದ್ದಾರೆ 100. ಹಾಂ ಕರೆಕ್ಟ್ ಹಾಗೆ ಹೇಳಿ. ಅಕ್ಕ ಅಂತೆ ಅಕ್ಕಲ್ಲ ಕೊಕ್ಕ. ಬನ್ನಿ ಗೈಸ್ ಕಮೆಂಟ್ ಹಾಕಿ. ಹೈಡ್ನಲ್ಲಿರಬೇಡಿ ಬನ್ನಿ ಗೈಸ್. ಹೌದು ಹೈಡಲ್ಲಿರಬೇಡಿ ಬನ್ನಿ ಮಾತಾಡಿ. ಲೈಕ್ ಕಮೆಂಟ್ ಲೈಕ್ ಕೊಡಿ ಕಮೆಂಟ್ ಮಾಡಿಯಾ. ಶಾರ್ಟ್ಕಟ್ಟಲ್ಲಿ ಓದಿದೆ. ವಿಷಯ ಮುದ್ದು ಖಂಡದಲ್ಲಿ ಬಿದ್ದರು ಖಂಡದಲ್ಲಿ ಬಿದ್ದರು ಹಂಗಲ್ವಾ ಸಂಪತ್ತಣ್ಣ? ಬಿದ್ದರು ಖಂಡದಲ್ಲಿ ಬಿದ್ದರು. ಗೊಕ್ಕನ ಅಂದರೆ 100 ಎಂತ ಟುಗೆದರ್ ಲೈವ್ ಏಪ ಟುಗೆದರ್ ಲೈವಾ ತುಕ ರವೀಂದ್ರಣ್ಣ. ಸೌಮ್ಯ ಆ ವಿಷಯದಲ್ಲಿ ಅವ್ರು ನಂಬಲ್ಲ ಪಾಪ. ಹೌದಾ? ಸೌಮ್ಯನಿಗೆ ನಾನು ಹೇಳಬೇಕಾ ಸಂಪತ್ತಣ್ಣ? ಹೇಳ ನಾನು ಸೌಮ್ಯನಿಗೆ ಹೇಗೆ ಹೇಳ್ಬೇಕಂತ ಗೊತ್ತು ನನಗೆ. ನೀವೆಂತ ಹೇಳೋದು ನಂಬಲ್ಲ ಅಂತ? ಸರಿ ಅಣ್ಣ ಯಾನು ಬುಲಿಪುಜ್ಜಿ ಸಂಪತ್ತಣ್ಣ ಪನೊಂದುಲ್ಲೇರು ಬಟ್ರೆಡ ಗಳಿಗೆ ಕೇಂದ್ರ ಉಂಟ ಅಂದಿ ಪೂರೈಕಲ ಗಳಿಗೆ ಬರೋಡತ್ತೆ ಅಲ್ಲೇ ಬರ್ಸ ಬತ್ತಂಡು. ಸೌಮ್ಯ ಅವರೇ ಊಟ ಆಯ್ತಾ ಅಂತ ಕೇಳಿದೆ. ಪೋಡಿಗೆ ಹಾಕೊಂಡ ಪೋಡಿಗೆ ದಾಯಿ ಪಿಲಿಕಲ ಯಾನ್ ಅಂಜಪುರ ಏರಗ್ಲ ಪೋಡಿನ ಸೀನೇಜ್ ಒರಿಯನ್ ಪೋಡಿಪ್ಪ ತಂದೆ ಆ ಪೋಡಿದ್ದಾವೆ ಇತ್ತ ಹಿಡ್ಡಿತ್ತಂಡ ಮಹೇಶ್ ಅಣ್ಣ ಪನ್ವೆ ಮುದ್ದೂಲಿ ಕುಳ್ಳಿ ಮೋಯಿನಿ ಪನಂದ್ರಲ್ಲೇರು 100 ಚಾ ಪರಿಯಾರ 100 ಚಾ ಪರಿಯಾರ ಅಣ್ಣ ಮೆಲ್ಲಪ್ಪೊಲ್ಲೆ ಪನಂದಿಲ್ಲೇರು ಸೌಮ್ಯ. ಅಣ್ಣನೊಂಜಿ ಜಾಗ್ರತೆ ಮಲ್ಪಲೆ ಸೌಮ್ಯ. ಆರು ಅಲ್ಪ ಬೂರ್ವೆ ಇರ್ಬೇಕು ಸೌಮ್ಯ ಗೊತ್ತಾಂಡೆ. 100 ಎಂತದು ನಮಸ್ತೆ ಹೇಳ್ತಿದ್ದಾರೆ. ಓ ದೇವರೇನೆ ಜೋರು ಮಳೆ ಮಾರಿ. ಸೌಮ್ಯ ಇವರೇ ನನ್ನ ಬೀಳಿಸುವ ಹಾಗೆ ಮಾಡಿದ್ದು ಗೊತ್ತಾ? ಸ್ವಲ್ಪ ಆಚೆ ಹಿಡೀರಿ ಹೇಳಿದ್ದ, ಅದು ಹೋಗ್ಲಿ ನಾನು ತೋಡಲ್ಲಿ ಬಿದ್ದು ನಿಮ್ಮ ಮರ್ಯಾದೆಯನ್ನು ನೀವೇ ತೆಗ್ದ್ರಾ? ಪರಿಹಾರ ಆಗಿಲ್ಲ 100. ಪರಿಹಾರ ನಾಳೆ ಮಾಡುವ ಆಯ್ತಾ? ಬರ್ಸ ಬರೊಂದುಂಡ ಅಂದಿ RD ಅಣ್ಣ ಕೂಡ ಸ್ಟಾರ್ಟ್ ಆಂಡ್
ಟುಗೆದರ್ ಮಲ್ಪುಜಿ ಪಂಡಿನಕಲು ಮಾತ 11 ಗಂಟೆ ರಾತ್ರಿಗೆ ಟುಗೆದರ್ ಮಲ್ತೊಂದುಲ್ಲೇರು ಹೀಗೂ ಉಂಟು ಹೌದಾ. ದಾದ ಮಲ್ಪುನು ಕೆಲವೆರನ ಒಂಜೊಂಜಿ ಪರಿಸ್ಥಿತಿ ರವೀಂದ್ರಣ್ಣ ದಾಲ ಮಲ್ಪರ ಬುಜ್ಜಿ ಎನ್ನ ಒಂಜಿ ಪರಿಸ್ಥಿತಿ ಅಕಲ ಒಂಜಿ ಪರಿಸ್ಥಿತಿ ಕತಾಂಡೆ ನಮ್ಮ ಬೇತಕ್ಲೆನ ಒಂದಕ್ಕೆ ಪೋರ ಬರ್ಲಿಯರ ಒಂದಲ್ಲ ಎನ್ನ ಲೈವ್ದ ಬಗ್ಗೆ ಮಾತ್ರ ಪಾತರಣ ಬೊಕ್ಕೋರಿ ಎನ್ನ ಲೈವ್ದ ಬೊರ್ಚಿ ಅನ್ನ ಮರಣೆರ ಪಂಡೆ ಬೊರ್ಚಾವಿ ಅವ ಬೊಕ್ಕ ದಾದಾಪುಂಡು ಕೂಡ ಗಲಾಟೆ ಕಾರಣ ಅಪ್ಪುಂಡು. ಸೌಮ್ಯ ನಾನು ಬಿದ್ದರೆ ಬೇಜಾರಾಗುತ್ತಲ್ವ ಅಣ್ಣ, ಸ್ಟ್ರಾಂಗ್ ಅಲ್ವಾ ಸೊ ಅಂತ ಹೇಳ್ತಿದ್ದಾರೆ. ಅಕ್ಕನ ಪರಿಸ್ಥಿತಿ 10-11 ನಮ್ಮ ಬೇತ ಪಾತಿರ್ಗ ರವೀಂದ್ರಣ್ಣ ಮುದ್ದೂಲಿ ಅಂತ ಹೇಳ್ತಿದ್ದಾರೆ 100 ಆರ್ಡಿ ಅಣ್ಣ ಬಲ್ಲ ಅಣ್ಣ ಈರು ಅಂದೇ ಈ ರವೀಂದ್ರಣ್ಣನ ಪಾತ್ರ ಬಂಡು ಬೊಕ್ಕ ಬೇತನೆ ಪಾತಿರು ಬರಡು ಎನಡ ಗಲಾಟೆ ಯಾನುಲ್ಲ. ಅಕ್ಕ ನಂಗೆ ಗೊತ್ತಾಯ್ತು ಅಂತ ಹೇಳ್ತಿದ್ದಾರೆ ಸೌಮ್ಯ. ಹೌದಾ ಸೌಮ್ಯ ಗೊತ್ತಾಯ್ತಾ? ಬಿದ್ದರು ಭಾವ ಬಿದ್ದರು ಅಲ್ವಾ? ದುಮ್ಮು ಇತ್ತಂಡ ಬರಡು ಸಾರಿ ದಮ್ಮ ಇರಗಾಪುಜಿ ದಮ್ ಇತ್ತಂಡ ಪೋಲೆ ಒಂದಕ್ಕೆ ಉದ್ಯ ಅವರು ಬೋಲೆಂಚಿ ಎಸ್ ಮುದ್ದುಲಿ ನಿಜ ಅಂತ ಹೇಳ್ತಿದ್ದಾರೆ 100. ಸೌಮ್ಯ ಚಾಂಡೆ ದಾದ ಮುಖ್ಯರಿಗೆ ಏನಂದಿಲ್ಲೇರು ಸಂಪತ್ತಣ್ಣೆ ರವಿ ಬ್ರೋ ಕೂಲ್ ಪನಂದಿಲ್ಲೇರು ಆರ್ಡಿ ಅಣ್ಣೆ 100 ಅಂದು ಕೆಂಚಿನ ದಮ್ಮಿಗೆ ವಾಸಿ ಅವರ ಮನೆ ಬಂದು ಕುಲ್ಲೀರು ನಾನು ಪಾಪ ಅಲ್ವಾ ಸೌಮ್ಯ ಅಂತ ಸಂಪತ್ತಣ್ಣ. ಹೌದು ಮಾರಿ ನೀವೊಂದು ಪಾಪ ಆರ್ಡಿ ಬ್ರೋ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನಿಮಗೆ ಸ್ವಲ್ಪ ಮನೆ ಬಂದು ಕುರ್ಲಿಕ್ಕೆ ಆಗೋದಿಲ್ವಾ ರವೀಂದ್ರಣ್ಣ? ಸೌಮ್ಯ ಅವರೇ ಏನು ಸ್ಪೆಷಲ್ ಮಾಡಿದ್ದೀರಿ ಇವತ್ತಂತ 100 ಅವರು. ಸೌಮ್ಯ ಕೋಳಿ ಮಾಡಿದ್ದಾರಂತೆ, ಕೋಳಿ ಬೇಕಾ ನಿಮಗೆ? ನಾನು ತುಂಬ ಪಾಪ ಅಂತ ಹೇಳ್ತಿದ್ದಾರೆ 100. ಹೌದು ಸಂಪತ್ತಣ್ಣ ಪಾಪ ನೀವು ಅಂತ ಹೇಳ್ತಿದ್ದಾರೆ ಸೌಮ್ಯ. ರವಿ ಬ್ರೋ 4 ದಿನತ್ತ ಹಠ ಅಕ್ಕಲ್ನಾಪನಂದುಲ್ಲೇರ ಅರಡಿ ಎಣ್ಣೆ ಕುಡಂಜಿ ಶುರು ಮಾಡ್ತೇನೆ ಮನೆ ಬಂದು ಇದ್ದೇನೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನಾಲ್ ದಿನದ ಆಟ ನಾಕಲ್ನ ಅವು ಆಟ ದೀರ್ಘ ಹೊಡಿ ಅವು ಆಟ ಆತಂಡಿ ಅರಡಿ ಅಣ್ಣ. ಈರ್ ಮನೆ ಪಂದೆಪ್ಪಲೆ ರವಿ ಬ್ರೂಪನಂದಿಲ್ಲೇರ ಅರಡಿ ಅಣ್ಣೆ ಪೆಟ್ಟದ ಪೋಡಿಗೆ ಇಜ್ಜಿ ಅಂದು ಈರೆಗೆ ಪೆಟ್ಟದ ಪೋಡಿಗೆ ಇಜ್ಜಿ ಭಾಷೆದ ಸಂತಾನ ಹಿಡ್ದುಂಬಿಜ್ಜಿ ಆಟೋ ಅಣ್ಣ ಏನು ಹೇಳ್ತಾ ಇದ್ದೀರಾ ಮಹಾರಾಷ್ಟ್ರ ಭಾಷೆಯಲ್ಲಿ? ನಾನು ಹೋಗ್ತೀನಿ, ಸಂಜೆ ಮಾತಾಡುವ. ಓಕೆ, ಟಾಟಾ ಟಾಟಾ ಮೋಕೆ ದಮಿದ್ದಿ ಜಾಗ್ರತೆ ನೀರಡು ಗೊಬ್ಬೊರ್ಚಿ ನನ್ನ ಪನೊಂದಿರ್ಲೇರು ಸಂಪತ್ತಣ್ಣೆ. ಎಂಕಲು పెద్ద నకలు పంది ఎన్నుదాయిక్ తూలే రవీంద్రಣ್ಣ ನಾನು ಲೈವೇ ಮಲ್ಪುಜೀರಿ ಇಂಚಪುರ ಲೈವ್ ಪಾತೇರಿ ಎರಡ ಲೈವೇ ಮಲ್ಪುಜಿ ಇರು ಮನೆ ಪಂದೆ ಎನ್ನ ಲೈವ್ದ ಮಾತ್ರ ಪಾತೇರು ಎರಡ ನಾನು ಲೈವ್ ಮಲ್ಪ ಯಾನು ಡ್ರೈವಿಂಗ್ಡ ಮೆಸೇಜ್ ಮಲ್ಪುನು ಬಂಗಾಡು ನನ್ನ ಸ್ಪೆಲ್ಲಿಂಗ್ ಸರಿ ಮಲ್ತೀನಿ ಕುಲ್ಲರ ಅಡಿಟಿಫ್ ಬರ. ಓಹೋ 100 ಮೀಟ್ರ್ ಓಡ್ತಾನೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೌಮ್ಯ. ಟಾಟಾ ಅಂತ ಹೇಳ್ತಿದ್ದಾರೆ ಸಂಪತ್ತಣ್ಣ. ಮುಕ್ಕನ್ ತಿಂಡಿ ಸಂಪತ್ತಣ್ಣ ಬೊಕ್ಕದಾದ ಮುಕ್ಕನ್ ಬನ್ನೊಂದಿಲ್ಲ ಸೌಮ್ಯ. 100 ಎಂತಾಯ್ತು ತಲೆ ಕೈ ಒತ್ತಿದ್ದೀರಾ? 100 ಅಂತ ರವೀಂದ್ರಣ್ಣ. ಅವರಿಗೆ ಉಂಟಲ್ಲ 100 ಮಧ್ಯಾಹ್ನ ಮೀನು ಪದಾರ್ಥ ಎಲ್ಲ ಮಾಡಿದ್ದಾರೆ, ಅದನ್ನು ತಿಂದು ಕರಗಿಸ್ಬೇಕಲ್ಲ, ಅದಕ್ಕೆ ಈ ಲೈವಲ್ಲಿ ಬಂದುಂಟಲ್ಲ ಎಂತೆಂತ ಮಾತಾಡ್ತಾರೆ ಬಾಸ್ ಇಲ್ಲದ್ದು. ಓ ಗೈಸ್ ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ.
ನಗುದು ನೋಡಿ. ಟಾಟಾ ಸಂಪತ್ತನ್ನು ಓ ದೇವರೇ ಏತ ಹರಟುಕೊಂದಿಲ್ಲ ರೀ ಸೌಮ್ಯ. ಹೌದಾ ಮುದ್ದುಲಿ? ಹೌದು ನೂರು. ಹಾಗೇನೆ ಅವರು ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದು ಗೈಸ್, ಹೈಡಲ್ಲಿ ಇರಬೇಡಿ ಬನ್ನಿ, ಕಮೆಂಟ್ ಮಾಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ನೂರು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಒಂಜಿ ಆರ್ ಡಿ ಅಣ್ಣ ಹೈಡುಲ್ಲಿರ್ ಮುದ್ದುಲಿ ಎಷ್ಟು ಕರೆಕ್ಟ್ ಹೇಳ್ತೀರಾ ನೀವು. ಹೌದು ಮತ್ತೆ ನಾನು ಕರೆಕ್ಟಾಗಿ ಹೇಳ್ತೇನೆ. ಎಲ್ಲರೂ ಹೇಗೆ ಎಲ್ಲ ಗೊತ್ತು ನನಗೆ, ಹಾಗಾಗಿ ಅದನ್ನು ಕರೆಕ್ಟಾಗಿ ಹೇಳ್ತೇನೆ. ಉಲ್ಲೆ ಅಂದು ಈರುಳ್ಳರಿಂದ ಗೊತ್ತುಂಟು ಹೈಡ್ ಬೊಕ್ಕೊಂಜಿ ರವೀಂದ್ರಣ್ಣೆ ಸೌಮ್ಯ ನೂರು 3 ಜನ 4 ಜನ ಬೊಕ್ಕೊಂಜೇರು ಎಕ್ಸ್ಟ್ರಾ ಜನ ಸಂಪತ್ತಣ್ಣೇನ. ಎಷ್ಟು ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ ನೂರು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಅವರಿಗೆ ಅರ್ಥ ಆಗುತ್ತೆ, ನಿಮಗೆ ಅರ್ಥ ಆಗುತ್ತಾ ಅದು ಹೇಳಿ ರವೀಂದ್ರಣ್ಣ. ಹಾ ಮುದ್ದು ಹುಲಿ, ಅದಕ್ಕೆ ನೀವು ದೇವತೆ ಥರ ಅಂತ ಹೇಳ್ತಿದ್ದಾರೆ. ಯಪ್ಪ ದೇವರನ್ನ ಎಂಚಿನ ದೇವತೆ ನಂಗೆ ಕರ್ತಾಪುಷಿ. ರವೀಂದ್ರಣ್ಣನ ಆಗ್ತಿದ್ದಾರೆ ನೋಡಿ ದೇವತೆಗೆ. ಆ ದೇವತೆನ ಕಾಡು ದೇವತೆನ ದೇವತೆ ಅಂದು ಮೇರು ಮಾತಿರಲ್ಲ. ದೇವತೆ ಬಂದು ಓಲ್ ದೀಪೆರ ಗೊತ್ತಾಪುಚಿ. ನನಗೆ ಎಲ್ಲ ಅರ್ಥ ಆಗುತ್ತು ಆಟೋ ಅಣ್ಣ. ನಾನು ಯಾರ ಮಾತು ಹೇಳುವುದಿಲ್ಲ, ಸುಮ್ಮನೆ ದೇವರ ಥರ ಇರ್ತೀನಿ ನಾನು ಅಂತ ಹೇಳ್ತಿದ್ದಾರೆ ನೂರು. ಯಾರೇ ನೀ ದೇವತೆ? ಮುಂದುವರಿಸಿ. ನನಗೆ ನೀ ಸ್ನೇಹಿತೆ. ಎವ್ವಿ ಯಪ್ಪ ದೇವರೇ ಎಂಕ ಒಂದು ಮುದ್ದು ಹುಲಿ ದೇವತೆ. ಯಪ್ಪ ಎಲ್ಲ ಲೈವಲ್ಲಿ ಒಂದೊಂದು ದೇವತೆಗಳು ಇರ್ತಾರೆ, ಅದರಲ್ಲಿ ನಾನು ಒಂದು ಸೇರಿ ಅಲ್ವಾ ನೂರು? ನಾನು ದೇವರ ಥರ ಇರಲ್ಲ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನೀವು ದೆವ್ವದ ಥರ ಇರ್ತೀರಲ್ವಾ ರವೀಂದ್ರಣ್ಣ? ಮಾರಿ ತಿಂತಾರೆ ನಮ್ಮನ್ನು. ಹೌದಾ? ಎಷ್ಟು ರೂಪಾಯಿಗೆ ಮಾರ್ತಾರೆ? ಲೈವ್ ಎಂಡ್ ಮಾಡಲಾ? ಮಳೆ ಜೋರು ಬಂತು ರವೀಂದ್ರಣ್ಣ. ನೂರು ಆರ್ ಡಿ ಅಣ್ಣ ಮತ್ತೆ ಯಾರು ಅಕ್ಕೆ ಅಂಕಿ ಅಮಲ ಒಂದುಂಡ ಅಕ್ಕ ದಾದ ಇರು 90 ಬಾಡಿಯಾರ ದಾದ ಕತೆ ಸೌಮ್ಯ 90 ಬಾಡಿಯಾರ ಅಮಲ ಹಾಕೊಂಡು ಬಂದ್ಬಾರ್. ನಾನು ಎಲ್ರಿಗೂ ಒಂದೇ, ನಾನು ಎಲ್ರಿಗೂ ಒಂದೇ. ಬರೀ ಬೇಗ ಬರೀರಿ. ಸರಿ, ನಾನು ಕೂಡ ಲೈವ್ ಎಂಡ್ ಮಾಡ್ತೇನೆ ಆಯಿತಾ? ಮಳೆ ಜೋರು ಬರ್ತಾ ಉಂಟು. ನೂರು ಥ್ಯಾಂಕ್ ಯು, ರವೀಂದ್ರಣ್ಣ ಥ್ಯಾಂಕ್ ಯು, ಆರ್ ಡಿ ಅಣ್ಣ, ಸೌಮ್ಯ, ಮಹೇಶ್ ಅಣ್ಣ, ಮಂಜು ಅಕ್ಕ, ಕುಲಾಲ್ ಸಿಸ್, ಸಾಗರ್ ಅಣ್ಣ, ಆಮೇಲೆ ಯಾರು ಶಶಾಂಕ್, ಸಂಪತ್ತಣ್ಣ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾಳೆ ಲೈವಲ್ಲಿ ಸಿಗುವ ಆಯಿತಾ? ಟಾಟಾ, ಟೇಕ್ ಕೇರ್, ಶುಭರಾತ್ರಿ.
ಕೊರಿಯಾಕಾಂಡಲ ಕೆಬಿಗೆ ಉಂಡೆ ಪನ್ನಿ ಎಲ್ಲರೂ ಒಂದೇ ಅಂತ ನಂಬ್ಕೊಂಡು ಹೋದ್ರೆ ದೇವರೇ ಗತಿ ಅಂತ ಹೇಳಿದ್ರು. ಸರಿ ರವೀಂದ್ರಣ್ಣ ಎಂಡು ಮಲ್ಪ ಆಡಿಯನ ಒಂಜಿ ಟಾಟಾ ಬನ್ಲೆ ಮಾರ ಬಾಯಿ ಹೇಳಿ ಎಲ್ರು ಬಾಯಿ ಹೇಳಿ ಆಯ್ತಾ. ಲೈವಲ್ಲಿ ಇದ್ದವರು ಒಂದು ಬಾಯಿ ಹೇಳಿ, ಬಾಯಿ ಮುದ್ದೋಲಿ. ಥ್ಯಾಂಕ್ ಯು ರವೀಂದ್ರಣ್ಣ, ಥ್ಯಾಂಕ್ ಯು. ಬೇಜಾರು ಬೇಡ, ನಾಳೆ ಮಾತಾಡುವ. ಎಂಟು ಮಲ್ಪು ನಾ ಅಂದಿ ಆರ್ಡಿ ಅಣ್ಣ ಬರ್ಸ ಜೋರು ಬರೋದು. ಟಾಟಾ 100 ಟಾಟಾ ಆರ್ಡಿ ಅಣ್ಣ ಟಾಟಾ ಬಕ್ಕ ಬಾರ್ತಿರುವೆ. ಬಾಯ್ ಬಾಯ್.